ಗೊತ್ತಾಗಿದೆ ನಿಮಗೆ ಹೆಮ್ಮೆಯ ಕನ್ನಡಿಗ ಯಾರು ಅಂತ. ನಮಸ್ಕಾರ ವೀಕ್ಷಕರೇ, ಈ ಹೊತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಗೋಪಾಲ್ ಖಾರ್ವಿ ಈ ಹೆಸರು ಕೇಳಿದ ತಕ್ಷಣ ಎಲ್ರಿಗೂ ನೆನಪಾಗೋದು ಒಂದೇ, ಸೇಂಟ್ ಮೇರಿಸು ಮತ್ತು ಮಲ್ಪೆ. ಇವತ್ತು ಡಿಸೆಂಬರ್ 1ನೇ ತಾರೀಕು 2015ನೇ ವರ್ಷ. ಇವತ್ತಿಗೆ ಗೋಪಾಲ್ ಖಾರ್ವಿ ಅವರು ಗಿನ್ನೆಸ್ ದಾಖಲೆಯನ್ನು ಬರೆದು ಇವತ್ತಿಗೆ 2 ವರ್ಷ ಆಯಿತು. 2 ವರ್ಷ. ಯಾಕೆ ಈ ವಿಶೇಷ ಕಾರ್ಯಕ್ರಮ ಅಂತಂದರೆ, ಪ್ರಾಯಶಃ ಗೋಪಾಲ್ ಖಾರ್ವಿ ಅವರನ್ನು ಅವ್ರು ಗಿನ್ನೆಸ್ ದಾಖಲೆ ಬರೆದಂಥ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮಗಳು ಅವರನ್ನು ಹೈಲೈಟ್ ಮಾಡಿರುವಂಥ ರೀತಿ ಮಾತ್ರ ಅದ್ಭುತವಾಗಿ ಕಣ್ಣು ಮುಂದೆ ಇವತ್ತಿಗೂ ಬರ್ತಾ ಇದೆ. ನಮ್ಮ ಉಡುಪಿ ಜಿಲ್ಲೆಯ ಹೆಸರನ್ನು ಇಡೀ ಪ್ರಪಂಚದಾದ್ಯಂತ ಪಸರಿಸಿದ ಒಬ್ಬ ವ್ಯಕ್ತಿ ಗೋಪಾಲ್ ಖಾರ್ವಿ. ಮಾತ್ರ ಅಲ್ಲ, ಅವರ ಹಿಂದಿನ ಶ್ರಮ, ಅವರು ಪಟ್ಟಿರುವಂಥ ಶ್ರಮ, ಅವರ ಪಾಡು, ಅವರ ಕಷ್ಟ ಎಲ್ಲವೂ ಕೂಡ ಕೇಳಿದರೆ ಅದೊಂಥರ ರೋಚಕ ಸಂಗತಿ ಅಂತಲೇ ಹೇಳಬೇಕು. ಈ ಗಿನ್ನೆಸ್ ದಾಖಲೆ ಹಿಂದೆ ಇದೆ ಬಹಳ ರೋಚಕ ಕತೆ. ಅವ್ರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವ್ರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗೋಪಾಲ್ ಖಾರ್ವಿ ಅವ್ರು ಹೇಗಿದ್ದೀರಿ? ಮತ್ತೆ ಆರಾಮ್. ಏನು ಮಾಡ್ಕೊಂಡಿದ್ದೀರಿ ಈಗ ನಾನು ಸೆನ್ಷನ್ ಪೂಲ್ನಲ್ಲಿ ಒಂದು ಕೋಚ್ ಆಗಿದ್ದೆ. ಈಗ ನಾನು ತಾತ್ಕಾಲಿಕ. ಅದ ನಂತರ ನನ್ನ ಡ್ಯೂಟಿ ಆದ ತಕ್ಷಣ ಗೂಡ್ಸ್ ರಿಕ್ಷಾ ಓಡಿಸ್ತಾ ಇದ್ದೇನೆ. ಅದು ಮುಂಚೆನೂ ನೀವು ಗೂಡ್ಸ್ ರಿಕ್ಷಾ 8 ವರ್ಷ ಆಯ್ತು. ಈಗ ಡಿಸೆಂಬರಿಗೆ 8 ವರ್ಷ ಆಗುತ್ತೆ. ಈಗ ಸ್ವಂತ ಗೂಡ್ಸ್ ರಿಕ್ಷಾ. ನಿಮಗೆ ಅಭಿನಂದನೆಗಳು. ಇವತ್ತಿಗೆ 2 ವರ್ಷ ಆಯ್ತು ಗೋಪಾಲ್ ಖಾರ್ವಿ ಅವರೇ. ಥ್ಯಾಂಕ್ ಯು ಸರ್. ನೋಡ್ತಾ ಇವತ್ತು 2 ವರ್ಷ ಆಗಿದ್ದು ಎಷ್ಟು ಫಾಸ್ಟ್ ಅಂತ ಅನ್ಸಲ್ಲ ನಿಮಗೆ? ನನಗೆ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಮಾಡ್ದಂಗೆ ಇದೆ ರೆಕಾರ್ಡು. 1 ವರ್ಷದೊಳಗೆ ಅಷ್ಟಂತ ಎಣಿಸ್ತಾ ಇದ್ದೆ. ಅರೆ ಇಷ್ಟು ಬೇಗ ಆಗುತ್ತೆ ಅಂದರೆ ಎಣಿಸ್ಲೇ ಇಲ್ಲ. ತುಂಬ ಖುಷಿ. ವರ್ಷ ಬಂದ ತಕ್ಷಣ ನೆನಪಾಗೋದು ಓಲ್ಡ್ ರೆಕಾರ್ಡ್ ದಿನ. ಭಾರಿ ತುಂಬ ಸಂತೋಷ, ಖುಷಿ ಆಗುತ್ತೆ. ಎಸ್, ನೀವು ಸ್ವಲ್ಪ ನರ್ವಸ್ ಆಗಿದ್ದೀರಾ? ಅವರಿಗೆ ಇಲ್ಲ, ನೀವು ಕೇಳಬೇಕು ವೀಕ್ಷಕರೇ, ನೀವು ಕಾರ್ಯಕ್ರಮಕ್ಕೆ ಬರಬೇಕು ಗೋಪಾಲ್ ಖಾರ್ವಿ ಅವರೇ, ನೀವು ಮಾತನಾಡಬೇಕು ಅಂತ ಹೇಳಿದ್ರೆ, ಸರ್ ನಾನು ಬರಲೇಬೇಕಾ, ನೀವೇ ಮಾತಾಡಿ, ನಾನು ಇಲ್ಲೇ ಕೂತ್ ನೋಡ್ತೀನಿ ಅಂತ ಹೇಳ್ತಾ ಇದ್ರು. ಇಲ್ಲ, ಅವ್ರನ್ನ ಎಳ್ಕೊಂಡು ಬಂದು ಕೂರಿಸಿದೀವಿ. ಯಾಕೆ ಅಂತಂದರೆ ಅವರಿಂದನೇ ಸಾಕಷ್ಟು ವಿಚಾರಗಳನ್ನು ನಾವು ಕೇಳಬೇಕು, ತಿಳ್ಕೊಬೇಕಾಗಿದೆ. ಗೋಪಾಲ್ ಖಾರ್ವಿ ಅವರು ಗಿನ್ನೆಸ್ ರೆಕಾರ್ಡ್ ಮಾಡಿ ಒಂದು ಸ್ವಲ್ಪ ಸಮಯ ನಿಮ್ಮ ಸುತ್ತಮುತ್ತ ಎಲ್ಲ ದೊಡ್ಡ ವ್ಯಕ್ತಿಗಳೆಲ್ಲ ಬಂದರು, ಎಲ್ಲ ಸುತ್ತಾಡಿದರು. ನಿಮಗೆ ಸಾಕಷ್ಟು ಸನ್ಮಾನಗಳಾಯಿತು, ಸಾಕಷ್ಟು ಪುರಸ್ಕಾರಗಳಾಯಿತು, ಸಾಕಷ್ಟು ರೆಕಗ್ನೇಷನ್ ಸಿಕ್ತು, ಎಲ್ಲನೂ ಸಿಕ್ತು. ದೊಡ್ಡವರು ಕೆಲವರು ಭರವಸೆಗಳನ್ನೆಲ್ಲ ಕೊಟ್ಟಿದ್ರಲ್ಲ ನಿಮಗೆ, ತುಂಬಾ ಜನ ಕೆಲವರು ಕೊಟ್ಟಿದ್ರಲ್ಲ, ಆ ಭರವಸೆಗಳು ಏನೇನಾಯ್ತು? ತುಂಬಾ ಜನ ಕೊಟ್ಟಿದ್ರು. ವರ್ಲ್ಡ್ ರೆಕಾರ್ಡ್ ಆದ ತಕ್ಷಣ ನಿನ್ನ ಸಾಲ ಎಲ್ಲ ತೀರಿಸೋ ಜವಾಬ್ದಾರಿ ನಮ್ದು ಅಂತ ಸಂಸದರು ಹೇಳಿದ್ರು. ಅದ ನಂತರ ನಿನ್ಗೆ ಗೌರ್ಮೆಂಟ್ ಜಾಬ್ ಖಂಡಿತವಾಗ್ಲೂ ಒಂದು ಮಾಡೋದು ಜವಾಬ್ದಾರಿ ನಮ್ದು. ತುಂಬಾ ಭರವಸೆ ಕೊಟ್ಟಿದ್ರು. ಆದ್ರೆ ಯಾವುದು ಭರವಸೆ ಈಡೇರಿಸಲಿಲ್ಲ. ತುಂಬಾ ಬೇಜಾರಾಗ್ತಾ ಇದೆ. ಆದ್ರೆ ಅಭಿನಂದಿಸಿ ಸರ್ಕಾರದವ್ರು 1 ಲಕ್ಷ ನನಗೆ ಅಭಯ್ ಚಂದ್ರ ಸರ್ ಕೊಟ್ಟಿದ್ರು. ಆದ್ರೆ ನಾವೆಣಿಸಿದ್ದು ಯಾವುದೂ ಆಗ್ಲಿಲ್ಲ. ಅಂದ್ರೆ ನೀವು ಅವ್ರ ಭರವಸೆಯನ್ನು ಕೊಟ್ಟಿದ್ರು. ಆದರೆ ರಾಜಕಾರಣಿಗಳೆಲ್ಲ ಹೇಗೆ ಅಂತಂದರೆ, ಅವ್ರು ತುಂಬ ಬ್ಯುಸಿ ಇರ್ತಾರೆ ಮತ್ತು ಸಾಕಷ್ಟು ಕಮಿಟ್ಮೆಂಟ್ಸ್ ಅವರಿಗೂ ಇರ್ತದೆ. ಅವರು ಆ ಹುಮ್ಮಸ್ನಲ್ಲಿ ಅಂತೂ ಖಂಡಿತ ಹೇಳಿರ್ತಾರೆ. ಯಾಕೆಂತ ಹೇಳಿದರೆ ಒಂದು ದೊಡ್ಡ ಹೆಮ್ಮೆಯ ವಿಷಯನೇ ನೀವು ಮಾಡಿದ್ದು. ಅದು ನೀವೇನಾದರೂ ಅವ್ರ ಹತ್ರ ಫಾಲೋ ಅಪ್ ಎಲ್ಲ ಮಾಡಿದೆ. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ತಕ್ಷಣ ಅವ್ರು ಹೇಳಿದ್ರೆ ನೀವು ಬನ್ನಿ ಅಂತ ಹೇಳಿದ್ರೆ ಎಲ್ಲರ ಹತ್ರ ಹೋಗಿದ್ದೆ ನಾವು. ಆದ್ರೆ ಆಯ್ತಂತೆ ಬೆನ್ನು ತಟ್ಟಿ ಬಿಡ್ತಾರೆ. ಭರವಸೆ ಕೊಟ್ಟಿದ್ರು. ಆದ್ರೆ ನಮ್ಗೆ ಹೋಗಿ ಸಾಕಾಯ್ತು, ಮತ್ತೆ ನಾವು ಬಿಟ್ಟೆ ಅದು. ಅದು ನನ್ನ ದೃಷ್ಟಿಗೆ ಇಲ್ಲಿ ಒಂದು ಅಜರ್ಕಾಡ್ ಸ್ವಿಮ್ಮಿಂಗ್ ಪೂಲ್ ಒಂದು ಕೋಚ್ ಆಗಿದೆ ಅಂತ ತುಂಬಾ ಸಂತೋಷ. ಅದು ನಿಮ್ಗೆ ಸರ್ಕಾರ ಕೊಟ್ಟ ಕೆಲಸ? ಅದು ತಾತ್ಕಾಲಿಕ. ಈಗ ಗೌರ್ಮೆಂಟ್ ನವರು ಔಟ್ ಅವರ್ಸ್ ಕೊಡ್ತಾರಲ್ಲ, ಅದು ತಾತ್ಕಾಲಿಕ ಆಗಿ ಇನ್ನು ಪರ್ಮನೆಂಟ್ ಆಗ್ಬೇಕಷ್ಟೇ. ಎಷ್ಟು ತಾತ್ಕಾಲಿಕ ಅಂದ್ರೆ ಎಷ್ಟು ಸಮಯ? ಅದು ಟೆಂಡರ್ ಒಬ್ಬೊಬ್ರು ಅವ್ರನ್ನ ತಗೊಳ್ತಾರೆ. ವರ್ಷಕ್ಕೆ ಚೇಂಜ್ ಆಗ್ತಾ ಇರತ್ತೆ. ಅವ್ರಿಗೆ ಇಷ್ಟ ನಾನಿದ್ರೆ ಅಡ್ಡಿಲ್ಲ, ಇಲ್ಲ ಬೇರೆ ಆಯ್ಕೊಳ್ಳೋದು, ಕೆಲಸ ಮಾಡಬಹುದು. ಆ ತರ ಅವ್ರದ್ದು. ದಿನ ಕೋಚಿಂಗ್ ಮಾಡ್ತೀರಿ? ದಿನ ಕೋಚಿಂಗ್ ಮಾಡ್ತೀವಿ. ಎಷ್ಟು ಜನ ಮಕ್ಕಳಿದ್ದಾರೆ ಈಗ ತುಂಬಾ ಕಡಿಮೆ. ಶಾಲೆ ರಜೆ ಇರುವಾಗ ತುಂಬಾ ಜನ ಬರ್ತಾರೆ. ಒಂಥರ ಹಬ್ಬದ ವಾತಾವರಣ. ಏಪ್ರಿಲ್ ಮೇಗೆ ಒಂಥರ ಜಾತ್ರೆ ತರ ಆಗ್ತಾ ಇದೆ. ಅದು ತುಂಬಾ ಖುಷಿ ಆಗುತ್ತೆ. ಮಕ್ಕಳೆಲ್ಲ ಕಲಿಸೋ ಒಂದು ಭಾಗ್ಯ ನಂಗೆ ಸಿಕ್ಕಿದೆ ಅಲ್ಲ, ತುಂಬಾ ಸಂತೋಷ ಅನ್ಸುತ್ತೆ. ಎಷ್ಟು ಮಕ್ಕಳಿಗೆ ಕಳಿಸಿದ್ರಿ ಗೋಪಾಲ್ ಅವರು? ಈ ನಂಗೆ 150 ಮಕ್ಕಳಿಗೆ ಅತಿ ಹೆಚ್ಚು ಕಲಿಸ್ತಾ ಇದ್ದೇನೆ. ಯಾಕೆಂದ್ರೆ ನಾನು ತುಂಬಾ ಕಷ್ಟಪಟ್ಟು ನಾ ಸ್ವಿಮ್ಮಿಂಗ್ ಎಲ್ಲ ಏನು ಗೊತ್ತಿಲ್ಲದೆ ಕೆರೆ ಹೊಳೆಯಲ್ಲಿ ಕಲ್ತಾನು. ಕೋಚ್ ಗೀಚ್ ಯಾರೆಲ್ಲ, ನಾನೇ ಗುರು, ನಾನೇ ಶಿಷ್ಯ. ಆದ್ರೆ ನನ್ನ ಕಷ್ಟ ಮಕ್ಕಳಿಗೆ ಬರಬಾರ್ದು. ನಂಗೆ ಏನು ಗೊತ್ತಿದೆ ಅದೆಲ್ಲ ನಾನು ಕಲಿಸ್ತಾ ಇದ್ದೇನೆ. ಇಂಟ್ರೆಸ್ಟಿಂಗ್ ವೀಕ್ಷಕರೇ, ಗೋಪಾಲ್ ಖಾರ್ವಿ ಅವರು ಮಾಡಿರುವಂಥ ಗಿನ್ನೆಸ್ ದಾಖಲೆ ಏನಿದೆಯಲ್ಲ, ಅದರಲ್ಲಿ ಗಿನ್ನೆಸ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಏನಿರುತ್ತೆ ಅಂತಂದರೆ, ಅದಕ್ಕೊಂದೊಂದು ಮಾನದಂಡ ಅಂತ ಇರ್ತದೆ. ಆ ಮಾನದಂಡದಲ್ಲಿ ಒಬ್ರು ಯಾವುದೋ ಒಂದು ರೆಕಾರ್ಡ್ ಮಾಡಿದರೆ ಅದನ್ನು ನೆಕ್ಸ್ಟ್ ಮುಂದೆ ಯಾರಾದರೂ ಬಂದು ಅದನ್ನು ಮುರಿಬಹುದು. ಬಟ್ ಹಿಂದೆ ಮಾಡಿದವ್ರದ್ದು ಹೆಸರಂತೂ ಶಾಶ್ವತವಾಗಿ ಇರ್ತದೆ. ಆದರೆ ಗೋಪಾಲ್ ಖಾರ್ವಿ ಅವರು ಮಾಡಿರೋ ರೆಕಾರ್ಡ್ ಇದೆಯಲ್ಲ, ಇದು ಹೊಸ್ತು ಮತ್ತಿದು ಫಸ್ಟ್. ಕರೆಕ್ಟಾ? ಕರೆಕ್ಟ್ ಸರ್. ಜಗತ್ತಲ್ಲೇ ಯಾರೂ ಮಾಡಲಿಲ್ಲ. ಅದೇ ನಿಮ್ಮ ರೆಕಾರ್ಡಿನ ವಿಶೇಷತೆ. ಲಂಡನ್ ಇಂದ ಎಲ್ಲ ಕರೆಸಿದ್ರಲ್ಲ ನೀವು ಅವರನ್ನ, ಗೋಪಾಲ್ ಅವರೇ, ಅದನ್ನ ಅವ್ರನ್ನೆಲ್ಲ ಸಂಪರ್ಕ ಮಾಡಿರೋಂಥ ರೀತಿ ಹೇಗೆ? ಸಂಪರ್ಕ ಅಂತ ನಮಗೆ ಅಂದ್ರೆ ಇಂಟರ್ನೆಟ್ ಬಗ್ಗೆ ನನಗೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಸರ್. ಡಾಕ್ಟರ್ ರವೀಂದ್ರನಾಥ್ ರಾವ್ ಮತ್ತು ಡೆನಿಲ್ ಮೆಂತೋರಿ ಸರ್ ಬ್ರಹ್ಮಾವರದವರು,
ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಿ ನನಗೆ ಇದು ಮಾಡಿದ್ದು ಅಷ್ಟೇ. ಅವರೆಲ್ಲ ಕಾಂಟ್ಯಾಕ್ಟ್ ಮಾಡ್ರೆ ಅದು ಏನು ರೂಲ್ಸ್ ಪ್ರೊಸೀಜರ್ ಇದೆ ಫಾಲೋಅಪ್ ಮಾಡೋದು ನಾನು. ಅವ್ರು ರೂಲ್ಸ್ ಹೇಳ್ತಾರೆ ಈ ಥರ ಮಾಡಬೇಕಂತ ಎಲ್ಲ ನಾನು ಕಲೆಕ್ಟ್ ಮಾಡಿ ನನ್ನ ತಮ್ಮ ರವೀಂದ್ರ ಅವರು ಎಲ್ಲ ಒದ್ದಾಡಿ ನಾವೆಲ್ಲ ಒಂದು ಪ್ರಯತ್ನ ಮಾಡಿವಿ. ಅದು ಯಶಸ್ವಿಯಾಗಿದೆ, ತುಂಬ ಸಂತೋಷ ಅನಿಸುತ್ತೆ. ಗಿನ್ನಿಸ್ ಸಂಸ್ಥೆಗೆ ನಾವು ತುಂಬ ಅಮೌಂಟ್ ಕಟ್ಟಬೇಕು. ಆ ಅಮೌಂಟ್ ಕಟ್ಟಿದ ತಕ್ಷಣ ಅವರು ಇಂಡಿಯಾಕ್ಕೆ ಬರ್ತಾರೆ. ಆದರೆ ನಾನು ಸಾಧನೆ ಮಾಡುವಾಗ ಏನಾದರೂ ಹೆಚ್ಚು ಕಮ್ಮಿ ಆಗಿ ಮಸಲ್ಸ್ ಕ್ಯಾಚ್ ಅದು ನನಗೆ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅದು ರಿಜೆಕ್ಟ್ ಆಗುತ್ತೆ, ತಗೊಳ್ಳೋದಿಲ್ಲ ಅವರು. ಅದು ಹೋಯ್ತು ಹಣ, ಅದು ಹಣ ಹೋಗುತ್ತೆ, ಎಲ್ಲ ನೇಮು ಹೋಗುತ್ತೆ ಸರ್. ಎಷ್ಟು ಹಣ ಕಟ್ಟಿದ್ರಿ ನೀವು? ಅದು 8.5 ಲಕ್ಷ ಅವರಿಗೆ, ಸಂಸ್ಥೆಗೆ 6 ಲಕ್ಷ, ಮತ್ತು ಏರ್ ಟಿಕೆಟಿಗೆ 2.5 ಲಕ್ಷ, ಒಟ್ಟಿಗೆ 8.5 ಲಕ್ಷ. ಅವರಿಗೆ ಒಟ್ಟು 8.5 ಲಕ್ಷ. ಅದನ್ನು ಹೊರತುಪಡಿಸಿ ಒಟ್ಟು ಎಷ್ಟು ಬೇರೆ ಎಷ್ಟು ಖರ್ಚಾಗಿದೆ? ಟೋಟಲ್ 13 ಲಕ್ಷ ಹತ್ರ ಆಗಿದೆ ಸರ್. 13 ಲಕ್ಷ ಜಾಸ್ತಿ ಹೊರತು ಕಡಿಮೆ ಇಲ್ಲ. ಆದರೆ ಎಲ್ಲ ನನ್ನ ಸ್ನೇಹಿತರು ಎಲ್ಲ ಒಂದೊಂದು ಕಡೆ 20,000 ಬಿಲ್ ಆದರೆ ಒಂದು 10,000 ಮಾಡ್ತಾರೆ, ಸ್ವಲ್ಪ ಡಿಸ್ಕೌಂಟ್ ಮಾಡಿ ಇದು ಮಾಡ್ತಾರೆ. ಅಂದ್ರೆ ತುಂಬ ಕಷ್ಟಪಟ್ಟು ಮಾಡ್ತಿದ್ದೆಲ್ಲ, ನಮ್ಮ ಸಹಕಾರ ಪ್ರೋತ್ಸಾಹ ಯಾವಾಗಲಿದೆ ಅಂತ ನಮ್ಮ ಫ್ರೆಂಡ್ಸ್ ಪ್ರತಿಯೊಬ್ಬರು ಹೇಳಿದ್ರು. ವೆರಿ ಗುಡ್. ಪ್ರತಿಯೊಬ್ಬರು ಉಡುಪಿ ಜನತೆಯ ಸಹಕಾರ ಪ್ರೋತ್ಸಾಹ ನೀಡಿದ್ರಿಂದ ಈ ವರ್ಲ್ಡ್ ರೆಕಾರ್ಡ್ ಆಗಿದೆ, ಇಲ್ಲಾಂದ್ರೆ ತುಂಬಾ ಟಫ್ ಇದ್ದಿತ್ತು ನಾನು. ಓಕೆ, ಒಂದು ಪರ್ಸನಲ್ ಪ್ರಶ್ನೆ, ತಪ್ಪು ತಿಳಿಬಾರ್ದು. ಆಯ್ತು ಸರ್. ಸಾಲ ಎಲ್ಲ ತೀರ್ತಾ? ಸ್ವಲ್ಪ ಇದೆ. ಅತಿ ಹೆಚ್ಚು ಅಂದರೆ ನಂಗೆ ಕರ್ನಾಟಕ ಕ್ರೀಡಾ ರತ್ನ ಮತ್ತು ಕೆಲವೆಲ್ಲ ಸನ್ಮಾನದೆಲ್ಲ ಅಮೌಂಟ್ ಬಂದ ತಕ್ಷಣ ನಾನು ಸಾಲಕ್ಕೆ ಆಗೋದು, ಅದು ನನ್ನ ಹತ್ರ ಇರೋದಿಲ್ಲ ಅಂತ. ಆದರೆ ಸ್ವಲ್ಪ ಇದೆ, ಅದೊಂದು ದೊಡ್ಡ ವಿಶೇಷ ಏನಲ್ಲ. ಇಷ್ಟಾಗಿದೆ ನಂದು ಪುಣ್ಯ ಅಂತ ಹೇಳಿಸ್ಲಿಕ್ಕೆ ಬಯಸ್ತಾ ಇದ್ದೆ. ಎಸ್ ವೀಕ್ಷಕರೇ, ಈಗ ನಾನು ಗೋಪಾಲ್ ಖಾರ್ವಿ ಅವರ ಒಂದು ಬಯೋಡೇಟಾ ಅಥವಾ ಸಿ ವಿ ನಾನು ನೋಡ್ತಾ ಇದ್ದೆ. ಅವತ್ತು ಸಿ ವಿನಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ನೀವೆಲ್ಲ ನೋಡಿದ್ರೆ ಒಂದು ಅಚ್ಚರಿ ಅಂತ ಅನ್ಸ್ಬಿಡ್ತದೆ ನಿಮಗೆ. ಯಾಕೆ ಅಂತ ಹೇಳಿದರೆ ಅವ್ರ ಸಾಧನೆನೇ ಬಹಳ ಅದ್ಭುತ. ಸಾಧನೆಗಳನ್ನು ನಾವೀಗ ನಿಮ್ಮ ಮುಂದೆ ಇಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಒಂದೊಂದಾಗೆ ಸ್ಲೈಡ್ ಮೂಲಕ ನಾವು ನಿಮ್ಮ ಮುಂದೆ ತೋರಿಸ್ತೇವೆ. ಅವ್ರದ್ದು ಒಂದೊಂದು ಅವ್ರಿಗೆ ಬಂದಂಥ ಪ್ರಶಸ್ತಿ ಆಗಿರ್ಬೋದು, ಪುರಸ್ಕಾರ ಆಗಿರ್ಬೋದು, ಅವ್ರಿಗೆ ಬಂದಂಥ ಬಿರುದಾಗಿರ್ಬೋದು, ಯಾರ್ಯಾರು ಕೊಟ್ಟಿದ್ದಾರೆ, ಎಲ್ಲೆಲ್ಲಿಂದ ಕೊಟ್ಟಿದ್ದಾರೆ, ಗೋಪಾಲ್ ಖಾರ್ವಿ ಹಿಂದೆ ಮಾಡಿರುವಂಥ ರೆಕಾರ್ಡ್ಸ್ ಏನು, ಈ ಗಿನ್ನಿಸ್ ರೆಕಾರ್ಡಿಗೆ ಏನದ್ರದ್ದು ಸ್ಪೆಷಾಲಿಟಿ ಇದೆ, ಎಲ್ಲವನ್ನು ನೋಡೋಣ. ಮೊದಲಿನ ಫಸ್ಟ್ ಸ್ಲೈಡ್ ಬರ್ತಾ ಇದೆ, ಅದೇನಂತ ನೋಡೋಣ. ಎಸ್, ಹೆಸರು ಪೂರ್ತಿ ಗೋಪಾಲ್ ಖಾರ್ವಿ. ಇವರ ಆಸಕ್ತಿ ಮೀನುಗಾರಿಕೆ, ಈಜು ಮತ್ತೆ ಕ್ರಿಕೆಟ್ ಅಂತೆ. ಇಂಟ್ರೆಸ್ಟಿಂಗ್. ಮೀನುಗಾರಿಕೆ ಎಲ್ಲ ಡೈಲಿ ಮಾಡ್ತೀರಾ? ಡೈಲಿ ಮಾಡ್ತೀವಿ ಸರ್. ನಮ್ದು ವೃತ್ತಿ ಜೀವನ ಅದೇ ಮೀನುಗಾರಿಕೆಯಿಂದ ನಾವು ಒಂದೇ ತುತ್ತನ್ನ ಊಟ ಮಾಡಿದ್ವಿ. ಓಕೆ, ಕ್ರಿಕೆಟ್ ಬಗ್ಗೆ? ಕ್ರಿಕೆಟ್ ನಾನು 1981ರಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೆ ನಾನು. ಡಿಸ್ಟಿಕ್, ಸ್ಟೇಟ್ ಕ್ರಿಕೆಟ್ ಅಂದ್ರೆ ತುಂಬಾ ಹುಚ್ಚು ನನಗೆ. ತುಂಬಾ ಕಡೆ ಆಡಿದೆ. ಟೆನ್ನಿಸ್, ಬ್ಯಾಟ್ಸ್ಮನ್, ಆಲ್ರೌಂಡರ್ ಸರ್, ಆಲ್ರೌಂಡರ್. ಸಮುದ್ರ ಕೋಡಿ ಹಾಗೂ ಪಾರಂಪರಿಕ ಕ್ರಿಕೆಟ್ ಪ್ರತಿಭಾವಂತ ಆಟಗಾರ. ಆದ್ರೆ ನಂಗೆ ಕ್ರಿಕೆಟ್ ಅಂದ್ರೆ ಅಷ್ಟು ಹುಚ್ಚಲ್ಲ, ಅಷ್ಟು ತುಂಬಾ ಇಂಟ್ರೆಸ್ಟ್ ಇವತ್ತಿಗೂ ಇದೆ. ಆದ್ರೆ ಇವತ್ತಿಗೆ ಅಂತ ಹೇಳಿದ್ರೆ ನಮ್ಮ ಏಜಿಗೂ ಮತ್ತೆ ಈ ಹುಡುಗರು ಏಜಿಗೂ ಟ್ಯಾಲಿ ಆಗುದಿಲ್ಲ. ಆ ತರ ಸಂದರ್ಭ ಇದೆ ಈಗಳು. ತುಂಬಾ ಕಷ್ಟ ಈಗ. ಕ್ರಿಕೆಟ್ ಆಡ್ಲಿಲ್ಲ? ಇಲ್ಲ, ಹಾರ್ಡ್ ಟೆನ್ನಿಸ್ ಬಾಲ್. ಓಕೆ. ಸೊ 3 ವಿಚಾರಗಳಲ್ಲಿ ಇವರಿಗೆ ಆಸಕ್ತಿ: ಮೀನುಗಾರಿಕೆ, ಈಜು ಮತ್ತು ಕ್ರಿಕೆಟ್ ಅಂತೆ. ಬನ್ನಿ ಮುಂದಿನ ಸ್ಲೈಡ್ ಗೋಪಾಲ್ ಖಾರ್ವಿ ಅವ್ರ ಬಗ್ಗೆ ಏನು ಹೇಳುತ್ತೆ ಅಂತ ಕೇಳೋಣ. ಬನ್ನಿ. ಎಸ್, 2003 ನವೆಂಬರ್ 23ರಂದು ಅರಬ್ಬಿ ಸಮುದ್ರದಲ್ಲಿ 6 ಗಂಟೆಗಳಲ್ಲಿ 440 ಕಿಲೋಮೀಟರ್ ಈಜಿದ ಸಾಧನೆಯನ್ನ ಗೋಪಾಲ್ ಖಾರ್ವಿ ಮಾಡಿದ್ದಾರೆ. ಮತ್ತೊಮ್ಮೆ ಗಮನಿಸಬೇಕು, ಈಗಲ್ಲ, ಸುಮಾರು 12 ವರ್ಷದ ಹಿಂದೆನೆ ನವೆಂಬರ್ 23ನೇ ತಾರೀಕು 2003ನೇ ಇಸ್ವಿಯಲ್ಲಿ ಅರಬ್ಬಿ ಸಮುದ್ರದಲ್ಲಿ 6 hours 6 ಗಂಟೆಗಳಲ್ಲಿ 40 ಕಿಲೋಮೀಟರ್ ಈಜಿದ ಸಾಧನೆಯನ್ನ ಗೋಪಾಲ್ ಖಾರ್ವಿ ಮಾಡಿದ್ದಾರೆ. ಮತ್ತೆ ಅವರ ಪಕ್ಕದಲ್ಲಿ ಅವ್ರದ್ದೇನು ನಿಂತ್ಕೊಂಡಿದಾರಲ್ಲ, ಅವ್ರ ಕೈಯಲ್ಲಿ ಹಿಡ್ಕೊಂಡು, ಅದೇ ಗಿನ್ನಿಸ್ ರೆಕಾರ್ಡ್ಸ್ನವರು ಕೊಟ್ಟಿರುವಂತಹ ಪ್ರಮಾಣ ಪತ್ರ, ಸರ್ಟಿಫಿಕೇಟ್. ಕರೆಕ್ಟ್ ಅಲ್ಲ? ಬ್ಯಾಕ್ ಆನ್ ಸ್ಕ್ರೀನ್ ಪ್ಲೀಸ್. ಎಸ್, ಖಾರ್ವಿ ಅವರೇ, 2003ರಲ್ಲೇ ಇದು. 2003ರಲ್ಲಿ ಅಂಗರ್ಕಟ್ ಎಳೆಯಿಂದ ಸೈಂಟ್ ಮೇರೀಸ್ ಕಡಪಟ್ಟಿ ಮುಟ್ಟು ತನಕ ನಿರಂತರವಾಗಿ ಈಜಿದೆ. ನನಗೆ ಆಶ್ಚರ್ಯ ಆಗಿದೆ, ಇಷ್ಟು ದೂರ ಇತ್ತು ಅಂತ ನಾನು ಎಣಿಸಲಿಲ್ಲ. ಫಸ್ಟ್ ರೆಕಾರ್ಡ್ ನಂದು, ಫಸ್ಟ್. ಆದ್ರೆ ಆಶ್ಚರ್ಯ ಆಯ್ತು. ಮತ್ತು ನಾ ದೂರ ಹೋಗ್ತಾ ಇದ್ದೆ, ಸಾಕು ನೀ ಇಷ್ಟು ಮಾಡಿದ್ ಸಾಕಂತ ನನ್ನ ಸ್ನೇಹಿತರೆಲ್ಲ ಹೇಳ್ತಿದ್ರು. ಅದು ಲಿಮ್ಕಾ ರೆಕಾರ್ಡ್ ಏನಾದ್ರು ಆಗಿದೆ? ಅದು ಲಿಮ್ಕಾ ಅಥವಾ ಗಿನೀಸ್ ಅಥವಾ ಏನಾಗ್ತಾ ಆ ಮಾಹಿತಿ ನಮ್ಗೆ ಗೊತ್ತಿರಲಿಲ್ಲ. ಓಕೆ, ಸುಮ್ಮನೆ ಮಾಡಿ ಪ್ರೆಸ್ಸಿನವರೆಲ್ಲ ಕರ್ಕೊಂಡೋಗಿ ಒಂದು ದೋಣಿಲಿ ಕೂರಿಸಿ ಕರ್ಕೊಂಡು ಹೋಗಿದಷ್ಟೇ. ಓಕೆ, ಆದ್ರೆ ಯಶಸ್ವಿ ಆಯ್ತು, ತುಂಬಾ ಸಂತೋಷ. ಆ ಒಂದು ಸ್ಟೆಪ್ ನನಗೆ ಕೈ ಬಿಡ್ಲಿಲ್ಲ. ಅದ ನಂತರ ಗಂಗೊಳ್ಳಿಯಿಂದ ಮಲ್ಪೆ ಒಂದು ನಿರಂತರವಾಗಿ ಇದ್ದೆ. ಅನಂತರ ಲಿಮ್ಕಾ, ಅದೊಂದು ಗಿನೀಸ್, ಒಂದು ಹಂತ ಬಂತು ನನಗೆ. ಅದ್ರ ಬಗ್ಗೆ ನಾವು ಮತ್ತೆ ಮುಂದೆ ನೋಡೋಣ. ಈಗ 6 ಗಂಟೆ 6 hours ನಿರಂತರವಾಗಿ ಸ್ವಿಮ್ಮಿಂಗ್ ಮಾಡೋದು. ಈ 6 ಗಂಟೆಯಲ್ಲಿ ನಿಮ್ಮ ಮನಸ್ಸಲ್ಲಿ ಆಗುವಂಥ ಏನು ಬದಲಾವಣೆ ಮನಸ್ಸಲ್ಲಾಗುತ್ತೆ? ಯಾವ ಥರದ ಮಾನಸಿಕ ಸ್ಟ್ರೆಂತ್ ಬೇಕು ಅದಕ್ಕೆ? ಸ್ಟ್ರೆಂತ್ ಅಂತ ಮೇನ್ ಸರ್ ಬ್ರೀತ್ ಕರೆಕ್ಟ್ ಇದ್ರೆ ನಾವು ಸ್ವಿಮ್ಮಿಂಗ್ ಮಾಡ್ಬೋದು. ಬ್ರೀತೇ ನಮ್ಗೆ ಕರೆಕ್ಟ್ ಸಿಗ್ಲಿಲ್ಲ ಅಂತಾರೆ, ಬ್ರೀತ್ ಏರುಪೇರು ಆಗುತ್ತೆ. ಮೂಗೊಳಗೆ ನೀರು ಹೋದ್ರೆ ನೆತ್ತಿಗೆ ಹೋಗುತ್ತೆ, ಅದು ತುಂಬಾ ಟಫ್ ಆಗುತ್ತೆ. ಬ್ರೀತ್ ಇರೋದ್ರಿಂದ ಅಷ್ಟು ನನಗೆ ಒಂದು ಸ್ಟೆಮಿನೆ ಬರುತ್ತೆ ಅಂತ ನನ್ನ ಅನಿಸಿಕೆ. ಓಕೆ, 6 ಗಂಟೆ ನಿರಂತರ. ಅದಕ್ಕಿಂತ ಮುಂಚೆ ಊಟ, ಕಾಫಿ, ತಿಂಡಿ ಎಲ್ಲ ಮಾಡ್ಕೊಂಡಿದ್ರಿ? ಫಸ್ಟಿಗೆ ನಾನು ಬೆಳಿಗ್ಗೆ ರಾತ್ರಿಗೆ ಒಂದು 2 ಇಡ್ಲಿ, ಒಂದು ಟೀ ಅಷ್ಟು ಬಿಟ್ಟರೆ ಮತ್ತೆ ಏನಿಲ್ಲ.
ಎಷ್ಟು ಗಂಟೆಗೆ ಈಜೋದಕ್ಕೆ ಸ್ಟಾರ್ಟ್ ಮಾಡಿದ್ ಬೆಳಿಗ್ಗೆ? ಬೆಳಿಗ್ಗೆ 6 ಗಂಟೆಗೆ. 6 ಗಂಟೆಗೆ 12 ಗಂಟೆ 12:30 ನಮ್ಗೆ ಆಗಿದೆ. ಅಂದ್ರೆ ಆಗ ಕೈಗೆ ಕಾಲಿಗೆ ಕೋಳಲ್ಲ ಅಂತ ಕಟ್ಕೊಳ್ಳಿಲ್ಲ, ಫ್ರೀ ಸ್ಟೈಲ್ ಸ್ವಿಮ್ಮಿಂಗ್ ಮಾಡಿದ್ದು. ಸೊ ಅದು ಹಾಗೆ ಸುಮ್ಮನೆ ಪ್ರಸ್ತುತನವ್ರನ್ನೆಲ್ಲ ಕರ್ಕೊಂಡು ಹೋಗಿ ಈಜಿದ್ದು ಮಾಡಿದ್ದು ಎಲ್ಲ ಪೇಪರ್ನಲ್ಲಿ ಬಂತು. ಬಟ್ ಯಾವ್ದು ಆಕ್ಚುಲಿ ಅದು ಮಾಡಿದ್ರೆ ಆಗ್ಲೇ ರೆಕಾರ್ಡ್ ಆಗ್ತಿತ್ತು ಮೋಸ್ಟ್ಲಿ. ಇಲ್ಲ ಸರ್, ಬೇರೆದು ಇರ್ಬೋದು, ಅದ್ರ ಮಾಹಿತಿ ನಾ ಹೇಳಿದಲ್ಲ, ಅದ್ರ ಪ್ರಕಾರ ನಮ್ಗೆ ಗೊತ್ತಿಲ್ಲ. ಸ್ವಿಮ್ಮಿಂಗ್ ತುಂಬಾ ಜನ ಮಾಡಿದ್ದಾರೆ, ತುಂಬಾ ಲಾಂಗ್ ಮಾಡಿದ್ದಾರೆ. ಆದ್ರೆ ನಮ್ಗೆ ಆಶ್ಚರ್ಯ, ಇಷ್ಟ ದೂರ ಹೋಗಿ ಇತ್ತಂತ ನಾನು ಎನ್ಸ್ಲೇ ಇಲ್ಲ ಅಲ್ವಾ? ಎಸ್. 2ನೇ ಸ್ಲೈಡ್ ಏನ್ ಹೇಳ್ತು ಅಂತ ನೋಡಿದ್ರೆ ವೀಕ್ಷಕರೇ, ಬನ್ನಿ ಈಗ 3ನೇ ಸ್ಲೈಡ್ ಖಾರ್ವಿ ಅವ್ರ ಬಗ್ಗೆ ಏನ್ ಹೇಳುತ್ತೆ ಅಂತ ನೋಡೋಣ. 2004 ಡಿಸೆಂಬರ್ 10ನೇ ತಾರೀಕು 11:05 ಗಂಟೆಗಳಲ್ಲಿ ಗಂಗೊಳ್ಳಿ ಮಲ್ಪೆ ಬೀಚ್ ಮಧ್ಯೆ 80 ಕಿಲೋಮೀಟರ್ ಈಜಿದಂತ ಸಾಧನೆ ಮತ್ತು ದಾಖಲೆಯನ್ನ 2004ರಲ್ಲಿ ಗೋಪಾಲ್ ಖಾರ್ವಿ ಬರೀತಾರೆ. 2003ರಲ್ಲಿ ಮಾಡಿದ್ದು ನೋಡಿದ್ರಿ ನೀವು, ಅದು ಸುಮ್ಮನೆ ಹೀಗೆ ಮಾಡಿದ್ದು. ಬಟ್ ಇದು ಅವರದ್ದು ಏನಿದೆ ಈಜು, ಇದು ದಾಖಲೆ ಆಗುತ್ತೆ. ಇದು ಏನಿದು ಖಾರ್ವಿ ಅವರು? ಇದು 2004ರಲ್ಲಿ ನಾನು ಗಂಗೊಳ್ಳಿಯಿಂದ ಮಲ್ಪೆಗೆ ಈಜು ಒಂದು ಆಲೋಚನೆ, ಅಷ್ಟು ದೂರ ಈಜಬೇಕು ಅಂತ. ಫಸ್ಟ್ ನನಗೆ ಭಟ್ಕಳದಿಂದ ಮಲ್ಪೆ ಹೋಗ್ಬೇಕಂತ ಎನ್ಸ್ಕೊಂಡಿದ್ದೆ. ಆದ್ರೆ ಬೇಡ, ಗಂಗೊಳ್ಳಿಯಿಂದ ಮಲ್ಪೆ ಹೋದ್ರೆ ನಿಂದ ಯಾರು ಮಾಡಲಿಲ್ಲ ಅಂತ ನನ್ನ ಸ್ನೇಹಿತರೆಲ್ಲ ಹೇಳಿದ್ರು. 80 ಕಿಲೋಮೀಟರ್ಸ್ ಅಲ್ಲ ಖಾರ್ವಿ ಅವರೇ, ನಾನು ಈಗ ಆ ರೆಕಾರ್ಡಿಗೂ ಈ ರೆಕಾರ್ಡಿಗೂ ಅದು 6 ಗಂಟೆಗೆ ಈಜಿದ್ದಕ್ಕೂ ಇದಕ್ಕೂ ಹೆಚ್ಚು ಕಡಿಮೆ 1 ವರ್ಷದ ಇದು ಏನು 1 ವರ್ಷದಲ್ಲೇ ಮಾಡಿರೋಂಥದ್ದು. ಯಾಕೆ ಸುಮ್ಮನೆ ಇದೆಲ್ಲ ಬೇಡ, ಎಂತಕ್ಕೆ ಇದೆಲ್ಲ ಸುಮ್ಮನೆ ಮಾಡೋದು, ಬೇರೆ ಕೆಲಸ ಇಲ್ವಾ ಅಂತ ಹೇಳಿದವ್ರು ಯಾರಿಲ್ಲ. ತುಂಬ ಜನ ಹೇಳಿದ್ರು. ಆದರೆ ನಾ ಪ್ರೆಸ್ಸಿಗೆ 40 ಕಿಲೋಮೀಟರ್ ಸ್ವಿಮ್ಮಿಂಗ್ ಮಾಡುವಾಗ ಪ್ರೆಸ್ಸಿನವರೆಲ್ಲ ಇನ್ನು ಮುಂದಿನ ಸಾಧನೆ ಏನಿದೆ, ಮುಂದಿನ ಸದೇಗ ಭಟ್ಕಳದಿಂದ ಮಲ್ಪೆ ತನಕ ಈಜ್ಬೇಕಂತ ಆಸೆ ಇದ್ದಿತ್ತು. ಆದ್ರೆ ನಾ ಮಾತು ಉಳಿಸ್ಕೊಳ್ಕೋಸ್ಕರ ಗಂಗೊಳ್ಳಿಯಿಂದ ಮಲ್ಪೆಗೆ ಇದ್ದೆ. ಅದು ತೋರಿಸಿಕೊಟ್ಟಿದ್ದೆ ನಾನು ಮಾಡ್ಬೇಕಂತ ಛಲ. ಆದ್ರೆ ನನಗೆ ಏನು ಸಿಗತ್ತೋ ಲಾಭ ಇದೆ ಆ ಪ್ರಶ್ನೆ ಎಲ್ಲ ಮಾಡಬೇಕಂತ ಛಲ ಇದ್ದಿತ್ತು. ಆದರೆ ಯಶಸ್ವಿ ಆಯ್ತು. ಅಂಗರ್ಕಟ್ಟೆ ಅಳಿವೆ ಬರಬೇಕು ತುಂಬ ಟಫ್ ಆಯ್ತು ನನಗೆ. 2 hours ಆಗಿದೆ ಅಲ್ಲಿ ಅಳಿವೆ ದಾಂಡ್ಲಿಕ್ಕೆ, ಅಂದರೆ ತಿಕ್ಕಪಟ್ಟೆ ಒಯ್ಲ್ ಅದು ನೀರದು, ಆ ಥರ ದಾಂಡ್ಲಿಕ್ಕೆ ತುಂಬ ಟಫ್ ಆಯಿತು. ಆದರೂ ನಾನು ರೀಚ್ ಆಗಿದೆ. ತುಂಬ ಕಷ್ಟ ಅನಿಸ್ತು. ಒಂದೊಂದು ಸಲ ನಾನು ಸ್ವಿಮ್ಮಿಂಗ್ ಮಾಡೋದು ಬೇಡ, ದೋಣಿ ಹತ್ತುವ ಆ ಥರ ಭಯ ಎಲ್ಲ ಬಂತು. ಆದರೂ ಛಲ ಹಿಡಿದು ನನಗೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಿದ್ರು ಮಲ್ಪೆ ಬೀಚಲ್ಲಿ. ಅವ್ರಿಗೂ ಅದೊಂದು ಸ್ಫೂರ್ತಿ ಅಂತ ಅನಿಸ್ತಾ ಇದೆ. ನನಗೋಸ್ಕರ ಮತ್ತು ವಾಪಸ್ ಹೋಗಬಾರ್ದು, ನಾನು ಫೇಲ್ ಆಗಬಾರ್ದು, ಆ ಛಲ ತಗೊಂಡು ನಾನು ರೀಚ್ ಆಗಿದೆ. ಅದು ತುಂಬ ಹೆಮ್ಮೆ ಅನಿಸುತ್ತೆ. ಇದು ದಾಖಲೆ ಆಯ್ತಾ? ಇದು ದಾಖಲೆ ಆಗಲ್ಲ, ಹವ್ಯಾಸಗೋಸ್ಕರ. ಇದು ಹವ್ಯಾಸಗೋಸ್ಕರ. ಓಕೆ 80 ಕಿಲೋಮೀಟರ್ ಈಜ್ತಾರೆ. ಮೊದಲು 40 ಕಿಲೋಮೀಟರ್ ಈಜ್ತೀರಿ, ನಂತರ 80 ಕಿಲೋಮೀಟರ್ ಡಬ್ಬಲ್, ಅಂದರೆ 40 ಕಿಲೋಮೀಟರ್ 6 ಗಂಟೆಲಿ ಮುಗಿಸಿದ್ರೆ ಇದು 11:15 ಗಂಟೆಗಳಲ್ಲೇ ಮುಗಿಸ್ತೀರಿ. ಹೆಚ್ಚು ಕಡಿಮೆ 12 ಗಂಟೆಲಿ ಮುಗಿಸ್ಬೇಕು, ಒಂದು ಅರ್ಧ ಗಂಟೆ ಬೇಗನೆ ಮುಗಿಸ್ತೀರಿ ನೀವು. ಸೊ ಅದು ಒಂದು ಡೆವಲಪ್ಮೆಂಟ್. 3 ಆಯಿತು. 4ನೇ ಸ್ಲೈಡ್ ಏನು ಹೇಳುತ್ತೆ ಖಾರ್ವಿ ಅವ್ರ ಬಗ್ಗೆ, ಬನ್ನಿ ವೀಕ್ಷಕರೇ ನೋಡೋಣ. ಎಸ್, ಯಶವಂತ್ DS ಅನ್ನೋರು, ಮಂಗಳೂರಿನವರು, ಕನ್ನಡ ಕುವರ ಧರಿಸಿದ ಕಿರೀಟ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಗೋಪಾಲ್ ಖಾರ್ವಿ ಅವ್ರ ಬಗ್ಗೆ ಕವನವನ್ನು ಕೂಡ ರಚನೆ ಮಾಡಿದಾರಂತೆ. ಇದು ಒಂದು ಹೊಸ ವಿಷಯ, ಸಾಕಷ್ಟು ಮಂದಿಗೆ ಗೊತ್ತಿರಲಿಕ್ಕಿಲ್ಲ. ಅಫ್ಕೋರ್ಸ್ ಇವತ್ತು ನಾವು ಹೇಳೋದಕ್ಕೆ ಹೊರಟಿರುವಂಥ ತುಂಬ ವಿಷಯಗಳು ಗೋಪಾಲ್ ಖಾರ್ವಿ ಅವ್ರ ಬಗ್ಗೆ ಹೆಚ್ಚಿನವ್ರಿಗೆ ಗೊತ್ತಿಲ್ಲ ಅಂತ ನಾವು ಅಂದ್ಕೊಂಡಿದ್ದೇವೆ. ಬಟ್ ನೆವರ್ದಲೆಸ್ ಇರಲಿ. ಸೊ ಯಶವಂತ್ DS ಅನ್ನೋರು ಕನ್ನಡ ಕುವರ ಧರಿಸಿದ ಕಿರೀಟ ಅಂತ ಒಂದು ಕವನನೇ ಬರೆದಿದ್ದಾರೆ. ಇದ್ರ ಬಗ್ಗೆ ನಮಗೆ ಖಾರ್ವಿ ಅವರು ಹೇಳಬೇಕು. ಏನು ಕವನ ಇದು ಖಾರ್ವಿ ಅವರ? ಇದು ಅದು ಒಂದು ಕವನ ಬರೆದಿದ್ರು ಅವರು, ಗಂಗೊಳ್ಳಿಯಿಂದ ಮಲ್ಪೆವರೆಗೆ ಈಜ್ಕೊಂಡು ಹೋಗುವ. ಅದ್ರ ನಂಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಆದ್ರೆ ಆ ಕವನಕ್ಕೆ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಸಿಕ್ಕಿದೆ. ಅದು ತುಂಬಾ ಸಂತೋಷ. ನಂಗೆ ಅವರು ಒಂದು ಪೋಸ್ಟ್ ಮಾಡಿದ್ರು, ಇಂತಿಂತ ಕವನಿಗೆ ನಿಮ್ಮ ರಾಜ್ಯ ಮಟ್ಟದ ನಂಗೆ ಪ್ರಶಸ್ತಿ ಸಿಕ್ಕಿದೆ, ತುಂಬಾ ಥ್ಯಾಂಕ್ಸ್. ನಂಗೆ ಆಶ್ಚರ್ಯ ಆಯ್ತು. ಯಶವಂತ್ DS ಅಂದ್ರೆ ಬೆಂಗಳೂರಿನವರು ಸರ್, ಶಕ್ತಿನಗರದವರು. ಶಕ್ತಿನಗರ್ ಮಂಗಳೂರು. ಈಗ ಸಂಪರ್ಕದಲ್ಲಿದ್ದಾರೆ ನಿಮ್ಮ? ಇದ್ದಾರೆ. ಓಕೆ, ಅವರು ಕಳ್ಸಿಕೊಟ್ಟಿರೋದು ಇದೆ ನಿಮ್ಮ ಹತ್ರ? ಇದೆ. ಕವನ ನಿಮ್ಮ ಹತ್ರ ಇದೆ? ಮನೇಲಿದೆ. ಇರ್ಲಿ, ಇನ್ನೆರಡು ಅದ್ರದ್ದು 2 ಸಾಲ ಏನಾದ್ರು ನೆನಪಿದೆ ನಿಮ್ಗೆ? ಇಲ್ಲ ಸರ್, ಅದ ನೆನಪಿಲ್ಲ. ಇರ್ಲಿ, ಆಲ್ರೈಟ್. ಕನ್ನಡ ಕುವರ ಧರಿಸಿದ ಕಿರೀಟ. ನಾವು ಮಾತನಾಡ್ತಿದ್ದೇವೆ ಗೋಪಾಲ್ ಖಾರ್ವಿ ಅವ್ರ ಜೊತೆ. ಅಪ್ರತಿಮ ಸಾಧಕ ಇವರಿಗೆ. ಇದು ಈಗ ನಾವು ಕೊಡ್ತಾ ಇರೋಂಥ ಬಿರುದು ಇದು, ಅಪ್ರತಿಮ ಸಾಧಕ ಅಂತ. ಒಂದು ಸಣ್ಣ ಬ್ರೇಕ್ ನಂತರ ಅವ್ರ ಜೊತೆ ಮಾತುಕತೆ ಮುಂದುವರಿತದೆ. ಮತ್ತೊಮ್ಮೆ ಬ್ರೇಕ್ ಆದ್ಮೇಲೆ ಸ್ವಾಗತ ವೀಕ್ಷಕರೇ. ಹೆಮ್ಮೆ ಕನ್ನಡಿಗ ವಿಶೇಷ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ. ಗೋಪಾಲ್ ಖಾರ್ವಿ ಅವ್ರ ಜೊತೆ ನಾನು ಮಾತನಾಡ್ತಾ ಇದ್ದೆ. ಮತ್ತೊಮ್ಮೆ ನಮಸ್ಕಾರ. ನಮಸ್ತೆ. ಏನು ಹೆದರ್ಬೇಡಿ, ಫುಲ್ ಓಪನ್ ಆಗಿ ಮಾತಾಡ್ಬೇಡಿ, ಏನು ತೊಂದರೆ ಇಲ್ಲ. ಖಾರ್ವಿ ಅವರೇ, ಮುಂದಿನ ನಿಮ್ಮ ಸಾಧನೆಯನ್ನು ನೋಡೋದಕ್ಕಿಂತ ಮುಂಚೆ ಈಗ ಸರ್ಕಾರದಿಂದ ನಿಮ್ಗೇನು ಬೇಕು? ಏನು ನನಗೆ ಸರ್ಕಾರ ಇಷ್ಟು ಕೊಟ್ರೆ ಸಾಕು, ಏನು ಬೇಕು ನಿಮಗೆ? ನನಗೇನು ಆಸೆ ಇಲ್ಲ ಸರ್. ಆದರೆ ಒಂದು ಈಜುಕೊಳದಲ್ಲಿ ಕಾಯಮಾಗಿ ಒಂದು
ಸರ್ಕಾರದವ್ರು ನೇಮಿಸಿದ್ರೆ ಅಷ್ಟೇ ಸಾಕು, ನಂಗೆ ತುಂಬ ಸಂತೋಷ. ಅಂದ್ರೆ ನಂಗೆ ಈಜು ಬಗ್ಗೆ ಎಲ್ಲ ಗೊತ್ತಿದೆ ಅಲ್ಲ, ಅದೊಂದು ಕೋಚ್ ಆಗಿ ನೇಮಕ ಮಾಡಿದ್ರೆ ತುಂಬ ಸಂತೋಷ ಅನಿಸುತ್ತೆ. ಎಷ್ಟೋ ಜನರಿಗೆ ನೀವು ನಿಮ್ಮ ಈ ಪ್ರತಿಭೆ ಈಜು ಅಂತ ಕಲೆಯನ್ನು ಎಷ್ಟೋ ಮಕ್ಕಳಿಗೆ ನೀವು ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದು ಅನ್ನುವಂಥ ಖುಷಿ, ಎಷ್ಟೋ ದೊಡ್ಡ ದೊಡ್ಡ ಈಜುಪಟುಗಳನ್ನು ಮತ್ತೆ ನೀವು ತಯಾರು ಮಾಡ್ಬೋದು ಅನ್ನುವಂಥ ಖುಷಿ, ಮತ್ತು ನೀವು ದೊಡ್ಡ ದೊಡ್ಡ ಈಜುಪಟುಗಳು ನಿಮ್ಮ ಒಟ್ಟಿಗೆ ಕಲ್ತಂಥ ಮಕ್ಕಳಾದರೆ ಅವ್ರಿಗೆ ಗುರುವಾದಂಥ ಖುಷಿ, ಅದೇ ತುಂಬ ಸಂತೋಷ. ಆ ಮೂಲಕ ಸರ್ಕಾರ ನಿಮ್ಗೊಂದು ಕೆಲಸ ಕೊಡ್ತಾ ಅನ್ನೋಂಥ ದೊಡ್ಡ ಖುಷಿ ಅಲ್ವಾ? ಓಕೆ, ಈ ಮೂಲಕ ನಾವೊಂದು ರಿಕ್ವೆಸ್ಟನ್ನು ಮಾಡೋಣ. ಈ ಕಾರ್ಯಕ್ರಮದ ಮೂಲಕ ನಾವು ಮಾಡ್ತಾ ಇರೋಂಥ ರಿಕ್ವೆಸ್ಟ್ ಏನಂತಂದರೆ, ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಗೋಪಾಲ್ ಖಾರ್ವಿ ಅವರ ಸಾಧನೆ ಏನು ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಅವ್ರ ಸಾಧನೆಯನ್ನು ಒಂದೊಂದಾಗಿ ನಾವು ಇಲ್ಲಿಗ ಬಿಚ್ಚಿಡ್ತಾ ಇದ್ದೇವೆ ಒಂದೊಂದು ಸ್ಲೈಡ್ಗಳ ಮೂಲಕ. ಈಗ ನೋಡಿದರೆ ಅವರು ಏನೇನೆಲ್ಲ ಮಾಡಿದರು ಅಂತ. ಗಿನ್ನೆಸ್ ದಾಖಲೆ ಅಂತೂ ಅದನ್ನು ಮುಂದೆ ಹೇಗೆ ಅದನ್ನು ಮೀರಿಸಿದ್ದು ದಾಖಲೆ ಮಾಡೋದು, ಅದು ಇನ್ನೊಂದು ದೊಡ್ಡ ಸಾಧನೆ ಆಗಿದೆ, ದೊಡ್ಡ ಸಾಧನೆ ಅಂತ ಅನಿಸುತ್ತೆ. ಈಗ ಆಲ್ರೆಡಿ ಅವರು ತಾತ್ಕಾಲಿಕವಾಗಿ ಉಡುಪಿಯ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೋಚ್ ಆಗಿ. ಅದನ್ನೊಂದು ಪರ್ಮನೆಂಟಾಗಿ ಮಾಡಿಕೊಟ್ರೆ ಸರ್ಕಾರ ಅವರಿಗೆ ಕೊಟ್ಟಂಥ ಖುಷಿ ಅವ್ರದ್ದು ಆಗ್ತದೆ. ಸೊ ಸರ್ಕಾರಕ್ಕೂ ಒಂದು ಒಳ್ಳೆ ಭಾವ, ಇವರಿಗೂ ಒಂದು ಸಾರ್ಥಕತೆ ಅಲ್ವಾ? ಇರಲಿ. ಸೊ ಈಗ ಮುಂದಿನ ಸ್ಲೈಡ್ ಖಾರ್ವಿ ಅವ್ರ ಬಗ್ಗೆ ಏನು ಹೇಳುತ್ತೆ ಬನ್ನಿ ನೋಡೋಣ. 2009 ಡಿಸೆಂಬರ್ 20ನೇ ತಾರೀಕಿಗೆ ಕೈಕಾಲುಗಳಿಗೆ ಕೋಳವನ್ನು ಕಟ್ಟಿಕೊಂಡು ಸೈಂಟ್ ಮೇರೀಸ್ನಿಂದ ಮಲ್ಪೆವರೆಗೆ 15 ಕಿಲೋಮೀಟರ್ ದೂರವನ್ನ 3 ಗಂಟೆ 26 ನಿಮಿಷಗಳಲ್ಲಿ ಈಜಿ ಲಿಮ್ಕಾ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಸೇರ್ಪಡೆ ಆಗ್ತಾರೆ ಗೋಪಾಲ್ ಖಾರ್ವಿ ಅವರು. ಇದು 2009 ಅಂತಂದ್ರೆ ಆಲ್ಮೋಸ್ಟ್ 5 ವರ್ಷದ ನಂತರ ಡಿಸೆಂಬರ್ 20ನೇ ತಾರೀಕಿಗೆ ಕೈಕಾಲುಗಳಿಗೆ ಕೋಳವನ್ನು ಕಟ್ಕೋತಾರೆ. ಸೈಂಟ್ ಮೇರೀಸ್ನಿಂದ ಮಲ್ಪೆ ತನಕ 15 ಕಿಲೋಮೀಟರ್ ದೂರವನ್ನ 3 ಗಂಟೆ 26 ನಿಮಿಷಗಳಲ್ಲಿ ಈಜ್ತಾರೆ. ಲಿಮ್ಕಾ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಇವರ ಹೆಸರು ದಾಖಲಾಗುತ್ತೆ. ಎಸ್, ಬ್ಯಾಕ್ ಆನ್ ಸ್ಕ್ರೀನ್ ಪ್ಲೀಸ್. ಗೋಪಾಲ್ ಅವರೇ, ಈಗ ನಂಗೆ ಹೇಳಿ, ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳು ನಿಮ್ಗೆ ಏನು ಇಷ್ಟನಾ? ತುಂಬ ಇಷ್ಟ ಅಂತ ಹೇಳಿದ್ರೆ ನನ್ನ ಸಾಧನೆ ಎಲ್ಲ ಸಕ್ಸಸ್ ಆಗಿದೆ. ಓಕೆ, ಆ ಟೈಮಲ್ಲಿ ಮಾಡ್ಬೇಕಂತ ಒಂದು ಅನಿಸಿಕೆ, ನಮ್ದೊಂದು ತುಂಬ ಸಂತೋಷದ ದಿನ. ಅಲ್ಲ, ಈಗ ದಿನ ಫಿಕ್ಸ್ ಮಾಡೋದು ಹೇಗೆ? ನಿಮ್ಗೆ ಏನಾದರೂ ಒಂದು ನಂಬಿಕೆ ಇದೆಯಾ, ಇದೇ ದಿನ ಮಾಡಿದ್ರೆ ಒಳ್ಳೇದು, ಈ ತಾರೀಕು ಡಿಸೆಂಬರ್ ಈ ತಾರೀಕು, ಅದು ಹೇಗೆ ನೀವು ಫಿಕ್ಸ್? ಅದಂತ ಹೇಳಿದ್ರೆ ಸರ್, ನಮಗೆ ಈ ಗಾಳಿ ಮತ್ತು ಸಮುದ್ರ ಅಲೆಗಳೆಲ್ಲ ಬರೋದು ನೋಡ್ಕೊಳ್ಬೇಕು, ನಾವು ಜಾಗ್ರತೆ ಇರಬೇಕು. ಓಕೆ, ಅದು ಮತ್ತೆ ನಾವು ಇಲ್ಲೇ ಸಂಡೇ ಬರಬೇಕು, ನಮ್ಗೆ ಎಲ್ಲರಿಗೂ ರಜೆ ಇರುತ್ತಲ್ಲ, ಆವಾಗ ಮಾತ್ರ ಜನ ಎಲ್ಲ ತುಂಬಾ ಸೇರ್ತಾರೆ. ಆ ಅನಿಸಿಕೆ ಇದರಿಂದ ನಾನು ಅದನ್ನೇ ಡೇಟ್ ಫಿಕ್ಸ್ ಮಾಡೋದು ಅಷ್ಟೇ. ಓಕೆ, ಸೊ ದಿಸ್ ಪಾಯಿಂಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಮುಂದಿನ ಸ್ಲೈಡ್ ಬನ್ನಿ, ಖಾರ್ವಿ ಅವ್ರ ಬಗ್ಗೆ ಏನು ಹೇಳುತ್ತೆ ನೋಡೋಣ. ಓಹೋ, 2005ನೇ ಇಸ್ವಿಯಲ್ಲಿಯೇ ಅವರ ಈ ಎಲ್ಲ ಸಾಧನೆಗಳನ್ನು ಗಮನಿಸಿ ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ 2005ನೇ ಇಸ್ವಿಯಲ್ಲಿಯೇ ಗೋಪಾಲ್ ಖಾರ್ವಿ ಅವರಿಗೆ ಸಿಗುತ್ತೆ ವೀಕ್ಷಕರೇ. ಎಸ್, ಬ್ಯಾಕ್ ಆನ್ ಸ್ಕ್ರೀನ್ ಪ್ಲೀಸ್. ಆವಾಗ 2005ನೇ ಇಸ್ವಿನಲ್ಲಿ ಉಡುಪಿಯ ಶಾಸಕರು ಯಾರಾಗಿದ್ರು ನೆನಪಾಗ್ತಿಲ್ಲ. ಓಕೆ, DC ಯಾರಿದ್ರು ಅಂತ ನೆನಪಾಗ್ತಿದೆ? DC ಇವರು ಸರ್, ಯಾರು ನೆನಪಿದು, ಶ್ಯಾಮ್ ಭಟ್ ಅವರು DC ಆಗಿದ್ರು. ಓಕೆ, ಸೊ ಅವರೆಲ್ಲರ ಸಮ್ಮುಖದಲ್ಲಿ ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ, ನಿಮ್ಮ ಜೊತೆ ರಾಜ್ಯೋತ್ಸವ ಪ್ರಶಸ್ತಿ ಪಡ್ಕೊಂಡವ್ರು ಯಾರಂತ ಏನಾದ್ರು ನೆನಪಿದೆಯಾ? ರಾಜ್ಯೋತ್ಸವ, ಜಿಲ್ಲಾ ರಾಜ್ಯೋತ್ಸವ ಇಲ್ಲ ಸರ್, ನೆನಪಾಗ್ತಾ ಇಲ್ಲ. 10 ವರ್ಷ ಆಯ್ತು ಈಗ. 10 ವರ್ಷ 1 ತಿಂಗಳಾಯ್ತು ಈಗ. ನವೆಂಬರ್ 1 ಅಲ್ಲ, ಇವತ್ತು ಡಿಸೆಂಬರ್ 1, ಸೊ 10 ವರ್ಷ 1 ತಿಂಗಳಾಯ್ತು. ಖಾರ್ವಿ ಅವರೇ, ನನಗೆ ಹೇಳಿ, ಇದು ಭಯಾನಕವಾದಂತಹ, ಇದು ಎಷ್ಟು ನಮಗೆ ಗ್ಲೋರಿಫೈ ಆಗಿ ನಾವು ಇದನ್ನು ನೋಡಬಹುದು, ಒಬ್ಬ ಭಯಂಕರ ದೊಡ್ಡ ಸಾಧನೆ ಅಂತ ನಾವು ಹೇಳ್ಬೋದು, ಅಷ್ಟೇ ಭಯಾನಕವಾಗಿದೆ ಇದು, ಕರೆಕ್ಟ್ ಅಲ್ಲ? ಇದರಲ್ಲಿ ಇರುವಂಥ ಈ ಈಜುವಿಕೆಯಲ್ಲಿ, ನೀವು ಮಾಡುವಂಥ ಈಜುವಿಕೆಯಲ್ಲಿ ಏನು ಚಾಲೆಂಜಸ್? ಯಾಕೆಂತಂದರೆ ನೀವು ಸಮುದ್ರದ ಮಧ್ಯದಲ್ಲಿ ಈಜ್ತೀರಿ. ಈಗ ನಿಮ್ಮ ಈ ಸಾಧನೆಯನ್ನು ನೋಡಿ ಸಾಕಷ್ಟು ಮಂದಿ ಕೂಡ ನಾವು ಮಾಡಬೇಕು ಅನ್ನೋಂಥ ಒಂದು ಆಸಕ್ತಿ ಎಲ್ಲ ಹುಟ್ಕೊಂಡಿರ್ಬೋದು. ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂತಂದರೆ, ಅವರೆಲ್ಲರನ್ನ ಮನಸ್ಸಲ್ಲಿ ಇಟ್ಕೊಂಡು ಕೇಳ್ತಾ ಇದ್ದೇನೆ, ಇದರಲ್ಲಿರುವಂಥ ಚಾಲೆಂಜಸ್ ಏನು, ಇದು ಮಾಡೋದಕ್ಕಿಂತ ಮುಂಚೆ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು, ಯಾವ ಥರ ತಯಾರಿ ಮಾಡಬೇಕು ಹೇಳಿ. ತಯಾರಿ ಅಂತ ಸರ್, ನಾನು ಈ ರೆಕಾರ್ಡ್ ಮಾಡಬೇಕಾದ್ರೆ ಶವಸಾನ ಕೈ ಕಾಲು ಲಾಕ್ ಹಾಕೊಂಡು ಸಮುದ್ರದಲ್ಲಿ 24 ಗಂಟೆ ಶವಸಾನ ಮಾಡಬೇಕಂತ ಹೊಲ್ಟನ್ ನಾನು. ಈ ಥರ ಮಾಡಿದ್ರೆ ಒಂದು ದಾಖಲೆ ಆಗುತ್ತೆ, ಲಿಮ್ಕಾ ನ್ಯಾಷನಲ್ ರೆಕಾರ್ಡ್ ಆಗ್ಬೋದು ಅಂತ ಅನಿಸಿಕೆ. ಆದರೆ ಆಟೋಮೆಟಿಕ್ ಆಗಿ ನಾನು ಲಾಕ್ ಎಲ್ಲ ಕಟ್ಕೊಂಡು ಸ್ವಿಮ್ಮಿಂಗ್ ಮಾಡ್ತಾ ಇದ್ದೆ. ಸ್ವಲ್ಪ 100 ಮೀಟರ್ ಹೋದೆ, 200 ಮೀಟರ್ ಹೋದೆ, ಚಾಲೆಂಜ್ ತಗೊಂಡು ಈ ಸಾಧನೆ ಮಾಡಿದೆ. ಆದರೆ ಈ ಸಾಧನೆ ಮಾಡುವಾಗ ಪ್ರತಿಯೊಂದಕ್ಕೂ ನಾವು ರೆಡಿ ಆಗಿರಬೇಕು. ಬ್ರೀತ್ ಬಿಡಲಿಕ್ಕೆ ನಮಗೆ ಲೆಗ್ ಮೂವ್ಮೆಂಟ್ ಕರೆಕ್ಟ್ ಇದ್ರೆ ಮಾತ್ರ ಮುಂದೋಗ್ಲಿಕ್ಕೆ ಸಾಧ್ಯ. ಉಸಿರಾಟ ಕರೆಕ್ಟ್ ಇದ್ರೆ ಮಾತ್ರ ಆಗುತ್ತೆ. ಅಲೆಗಳು ಬರುವಾಗ ಅಷ್ಟು ಪರ್ಫೆಕ್ಟ್ ಆಗಿ ಬಿಡಬೇಕು, ಇಲ್ಲ ತುಂಬ ಟಫ್. ಏನೋ ಏರುಪೇರಾಗಿ ಮುಂಗೊಳಗೋದ್ರೆ
ಎಲ್ಲ ಇಷ್ಟು ಖರ್ಚು ಮಾಡಿದ್ದು ವೇಸ್ಟ್ ಆಗುತ್ತೆ. ಅಲ್ಲ, ಈಗ ಮೂಗೊಳಗೆ ನೀರು ಹೋಗುವಂಥದ್ದು ಸಾಮಾನ್ಯ ಕಾರ್ವಿ ಅವರೇ. ಈಗ ನೀವು ಎರಡು ಕೈ ಹಿಂದೆ ಕಟ್ಕೊಂಡು ಅದಕ್ಕೆ ಕೋಳ ಹಾಕೊಂಡು ಕಾಲಿಗೂ ಕಟ್ಕೊಂಡಿದ್ರಿ, ಆಗ ನಿಮ್ಗೆ ಸಪೋರ್ಟ್ ಅಂತ ಏನೂ ಇಲ್ಲ. ಸಪೋರ್ಟ್ ಏನಿಲ್ಲ, ಆದ್ರೂ ನನ್ನ ಹತ್ರ ಛಲ ಇದೆ, ನಾನು ಈ ಸಾಧನೆ ಮಾಡಬೇಕು, ಇಡೀ ಯಾರು ಪ್ರಪಂಚದಂಗೆ ಯಾರು ಮಾಡಿಸೋದು ನಂಗೊಂದು ಅವಕಾಶ ಸಿಕ್ಕಿದೆ ಅಂತ ಆ ಮನಸ್ಸಲ್ಲೇ ಒಂದು ಕಾಡ್ತಾ ಇದೆ. ಆ ಚಾಲೆಂಜ್ ತಗೊಂಡು ನಾನು ಈ ಸಾಧನೆ ಮಾಡಿದೆ. ಆದರೆ ಲೆಗ್ ಮೂಮೆಂಟ್ ಮತ್ತು ಬ್ಯಾಕ್ ತಲೆ ಕರೆಕ್ಟ್ ಇರೋದ್ರಿಂದ ಅದು ಕರೆಕ್ಟ್ ಬ್ರೆಸ್ಟ್ ಹೋಗ್ತಾರ, ಹೆಡ್ ಡೌನ್ ಹೆಡ್ ಅಪ್ ಮಾಡ್ರೆ ಮಾತ್ರ ಮುಂದೆ ಹೋಗ್ಲಿಕ್ಕೆ ಸಾಧ್ಯ, ಬ್ರೀತ್ ಇರೋದ್ರಿಂದ. ಆದ್ರೆ ನಾನು ಹೆಡ್ ಡೌನ್ ಖಾಲಿ ಬ್ರೆಸ್ಟ್ ಹೋಗ್ತಾರ, ತಲೆ ಮೇಲೆ ಕೆಳಗೆ 10,053 ಸಲ ಮಾಡಿದ್ದೀನಿ ನಾನು. 10,053 ಸಲ. ಎಲ್ಲಿಂದ? ಸೇಂಟ್ ಮೇರಿಸಿಂದ ಮಲ್ಪೆ ಬೀಚ್ ವರೆಗೆ. ಅದು ಲೆಕ್ಕ ಮಾಡಿದ್ಯಾರು? ಲೆಕ್ಕ ನಮ್ಮ ಶಿರೂರು ಸ್ವಾಮೀಜಿ, ಶಿರೂರು ಮಠ ಲಕ್ಷ್ಮೀ ಅವರ ತೀರ್ಥ 5 ನಿಮಿಷ ಕೌಂಟ್ ಮಾಡಿದ್ರು, ಅವ್ರು ಹೇಳಿದ್ರು. ಓಕೆ, 10,053 ಸಲ ಮಾಡಿದ್ರಿ. ಓಕೆ, ಮತ್ತೆ ಈ ಸಮುದ್ರದ ಮಧ್ಯೆ ಈಜ್ಬೇಕಾದ್ರೆ ದೊಡ್ಡ ದೊಡ್ಡ ಮೀನುಗಳು, ಅದ್ರದ್ದು ಕಾಟ ನಿಮ್ಗೆ? ಅದ್ರ ಕಾಟ ಏನಿಲ್ಲ ಸರ್, ಶಾರ್ಕ್ ಮೀನಿದ್ದು ಸ್ವಲ್ಪ ಭಯ ಆಗತ್ತೆ. ಈ ನಮ್ಮ ಹಸ್ತ ಎಲ್ಲ ಉಂಟಲ್ಲ ಸಿಕ್ಕಾಪಟ್ಟೆ, ಅಂದ್ರೆ ವೈಟ್ ಅಲ್ಲ, ಅದು ಭಯ ಆಗತ್ತೆ ಅಂತ ಭಯ ಇಟ್ರೆ ಮತ್ತೆ ಯಾವ ಮೀನಿದು ನಂಗೆ ಪ್ರಾಬ್ಲಮ್ ಇಲ್ಲ. ಓಕೆ, ಬಟ್ ಶಾರ್ಕ್ ಮೀನು ಮಲ್ಪೆ ಬೀಚಲ್ಲಿ ಹೆಚ್ಚಾಗಿ ಇರುತ್ತೆ ಸರ್, ಸಮುದ್ರ ಅಂದ ತಕ್ಷಣ ಇದ್ದೇ ಇರುತ್ತೆ. ಆದ್ರೆ ನಮ್ಗೆ ಅದ್ರ ನಾವು ಏನು ಕಾಣ್ತಾ ಇಲ್ಲಲ್ಲ. ಈಗ ಕಾಡು ಅಂದ ತಕ್ಷಣ ಹುಲಿ ಇದ್ದೇ ಇರುತ್ತೆ, ನಮ್ಗೆ ಗೊತ್ತಾಗೋದಿಲ್ಲ. ಚಿರತೆ ಇದ್ದೇ ಇರುತ್ತೆ, ಅದೇ ತರ ಸಮುದ್ರದಲ್ಲಿ ಇದ್ದೇ ಇರುತ್ತೆ. ಆದ್ರೆ ನಮ್ ಕಾನ್ಫಿಡೆನ್ಸ್ ಅದೆಲ್ಲ ನಾವು ಆತಲೆಲ್ಲ ಹಾಕೊಂಡ್ರೆ ನಮ್ಗೆ ಏನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ ಓಕೆ ರೈಟ್. ವೀಕ್ಷಕರೇ, ನೀವು ನೋಡ್ತಾ ಇದ್ರೆ, ಪೋಷಕರೆಲ್ಲ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ, ನಿಮ್ಮ ಮಕ್ಕಳಿಗೆ ಈ ಕಾರ್ಯಕ್ರಮ ಈಗಲೇ ಕರೆದು ತೋರಿಸಿ, ಅವರೇನಾದರೂ ಟಿ ವಿ ಮುಂದೆ ಇಲ್ಲ ಅಂತಾದರೆ. ಯಾಕೆಂತಂದರೆ ಗೋಪಾಲ್ ಖಾರ್ವಿ ಅವರ ಸಾಧನೆ ನಿಮ್ಮ ಮಕ್ಕಳು ನೋಡಲಿ. ಈ ತರಹದ ಸಾಧನೆ ಅಲ್ಲದಿದ್ದರೂ ಬೇರೆ ಎಲ್ಲ ರೀತಿಗಳಲ್ಲೂ ಸಾಧನೆ ಮಾಡೋದಕ್ಕೆ ಅವಕಾಶ ಸಾಕಷ್ಟಿದೆ. ಮುಂದಿನ ಸ್ಲೈಡ್ ಖಾರ್ವಿ ಅವ್ರ ಬಗ್ಗೆ ಏನು ಹೇಳುತ್ತೆ, ಬನ್ನಿ ನೋಡೋಣ. ಎಸ್, ಯವಿಗೋ 2009 ಅಕ್ಟೋಬರ್ 20ನೇ ತಾರೀಕಿಗೆ ಅಸಾಧಾರಣ ಕೊಂಕಣಿ ವ್ಯಕ್ತಿ ಪುರಸ್ಕಾರ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯಿಂದ ವಿಶೇಷ ಪುರಸ್ಕಾರ ಕೂಡ ಸಿಗುತ್ತೆ ಅವರಿಗೆ. 2 ಪುರಸ್ಕಾರ ಇಲ್ಲ ಆಯ್ತು, ಅಸಾಧಾರಣ ಕೊಂಕಣಿ ವ್ಯಕ್ತಿ ಮತ್ತೆ ವಿಶೇಷ ಪುರಸ್ಕಾರ ಅಂತ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯಿಂದ 2009ನೇ ಇಸ್ವಿಯಲ್ಲಿ. ಬ್ಯಾಕ್ ಆನ್ ಸ್ಕ್ರೀನ್ ಪ್ಲೀಸ್. ಸೊ ಇವರೆಲ್ಲ ಸೇರಿ ನಿಮ್ಮನ್ನು ಅಸಾಧಾರಣ ವ್ಯಕ್ತಿ ಅಂತ ಘೋಷಣೆ ಮಾಡಿದೆ. ತುಂಬಾ ಸಂತೋಷ ಆಗಿದೆ ಸರ್. ನಂಗೆ ಇನ್ವಿಟೇಷನ್ ಕಳಿಸಿದಾಗ ನೀವು ಇಂಥ ಒಂದು ಪ್ರಶಸ್ತಿಗೆ ಆಯ್ಕೆ ಆಗಿದ್ರೆ ಅಂದ ತಕ್ಷಣ ತುಂಬಾ ಸಂತೋಷ ಆಯ್ತು, ಬಹಳಷ್ಟು ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್ ಸರ್ ಅಂತ ಹೇಳಿದೆ ನಾವು. ಸನ್ಮಾನ ಮತ್ತೆ ಇದು ಪ್ರಶಸ್ತಿಗಳನ್ನೆಲ್ಲ ಪಡ್ಕೊಳ್ಳೋದಕ್ಕೆ ನೀವು ಎಷ್ಟೋ ದೂರ ಹೋಗಿದ್ದೆಲ್ಲ ನಮಗೆ ನೆನಪಿದೆ. ಒಬ್ಬೊಬ್ಬರೇ ಬೈಕಲ್ಲೇ ಹೋಗಿದ್ದೆ ಜಾಸ್ತಿ ಆಗಿ. ನಾನು ತುಂಬಾ ಕಡೆ ಎಲ್ಲ ಹೋಗಿದ್ದೆ. 1000ಕ್ಕೂ ಹೆಚ್ಚು ಸನ್ಮಾನ ಆಗಿದೆ ಟೋಟಲ್. ಖಾರ್ವಿ ಅವರೇ, ನಿಮ್ಮ ಈ ಸಾಧನೆ ಎಲ್ಲ ನೋಡಿ ಫಾರಿನ್ ದೇಶದಿಂದ ಅಥವಾ ಗಲ್ಫ್ ರಾಷ್ಟ್ರಗಳಿಂದ ನಿಮಗೆ ಯಾರ್ದು ಒಂದು ದೂರವಾಣಿ ಕರೆ ಅಥವಾ ಅಲ್ಲಿಗೆ ಬನ್ನಿ, ನಿಮ್ಮನ್ನು ನಾವು ಇಲ್ಲಿ ಆನರ್ ಮಾಡ್ತೀವಿ ಅಥವಾ ಏನು ರೆಕಗ್ನೈಸ್ ಮಾಡ್ತೀವಿ ಅಂತ ಯಾರು ಹೇಳಿಲ್ಲ? ಸುಮ್ಮನೆ ಈ ಪ್ರಶ್ನೆ ಕೇಳ್ತಾ ಇರೋದು? ಇಲ್ಲ ಸರ್, ಯಾರು ಮಾಡಲಿಲ್ಲ. ಆದರೆ ಇದ್ರ ನೆಟ್ಟಲ್ಲೆಲ್ಲ ತುಂಬ ಜನ ಕಾಂಗ್ರಾಟ್ಸ್ ಹೇಳಿದ್ರು, ತುಂಬ ಜನ ಹೇಳಿದ್ರು. ತುಂಬ ಸಂತೋಷದ ವಿಷಯ, ನೀವು ಇಂಥ ಸಾಧನೆ ಮಾಡಿದರೆ ತುಂಬ ಖುಷಿ ಆಯ್ತು ಅಂತ ತುಂಬ ಜನ ಕಮೆಂಟ್ಸ್ ಹಾಕಿದ್ರು. ಮುಂದಿನ ಸ್ಲೈಡ್ ಏನು ಹೇಳುತ್ತೆ ಅಂತ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ವೀಕ್ಷಕರೇ, ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ನಾನು ಕಾರ್ಯಕ್ರಮದ ಕೊನೆಗೆ ಹೇಳಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟೆಲ್ಲ ಸಾಧನೆ ಮಾಡಿದಂತಹ ವ್ಯಕ್ತಿಯ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದು ಕಾರ್ಯಕ್ರಮದ ಕೊನೆಗೆ, ಅದಕ್ಕೆ ನೀವು ಕಾಯಲೇಬೇಕಾಗಿದೆ. ಮುಂದಿನ ಸ್ಲೈಡ್ ಏನು ಹೇಳುತ್ತೆ ಬನ್ನಿ ನೋಡೋಣ. ಎಸ್, 2010 ನವೆಂಬರ್ 1ನೇ ತಾರೀಕು ಅಂದರೆ ಕರ್ನಾಟಕ ರಾಜ್ಯೋತ್ಸವದ ದಿನ. ಆಗ ಚೀಫ್ ಮಿನಿಸ್ಟರ್ ಆಗಿದ್ದಂತಹ ಬಿ ಎಸ್ ಯಡಿಯೂರಪ್ಪನವರು ಗೋಪಾಲ್ ಖಾರ್ವಿ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡ್ತಾರೆ. ಸ್ಪೋರ್ಟ್ಸ್ ಕ್ರೀಡಾ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆಯನ್ನು ಗುರುತಿಸಿ ಆಗಿನ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಯಡಿಯೂರಪ್ಪನವರು ರಾಜ್ಯೋತ್ಸವ ಪ್ರಶಸ್ತಿಯನ್ನು 2010ನೇ ಇಸ್ವಿಯಲ್ಲೇ ಕೊಡ್ತಾರೆ. ಅಂದರೆ ಇವಾಗಕ್ಕೆ ಕರೆಕ್ಟಾಗಿ 5 ವರ್ಷ ಆಯಿತು. ಗೋಪಾಲ್ ಖಾರ್ವಿ ಅವರು ಬೆಂಗಳೂರಿಗೆ ಹೋಗಿದ್ರಿ ನೀವು ವಿಧಾನಸೌಧಕ್ಕೆ, ಕರೆಕ್ಟಾ? ಏನಂದ್ರು ಯಡಿಯೂರಪ್ಪನವರು? ಬಹಳ ಸಂತೋಷ ಪಟ್ಟರು ಸರ್. ಇಂಥ ಒಂದು ಸಾಧನೆ ನಾವು ನೋಡಲಿಲ್ಲ, ಕಾಂಗ್ರಾಟ್ಸ್. ಆದ್ರೆ ನೀವು ಸಾಧನೆ ಮಾಡೋದು ನಿಂಗೆ ಒಂದು ಸರ್ಕಾರದ ಗುರುತಿಸಿದ್ದು ನಾವು, ತುಂಬಾ ಸಂತೋಷ ಅಂತ ಹೇಳಿದ್ರು. ಓಕೆ, ಮತ್ತೆ ಅಲ್ಲಿ ಬೆಂಗಳೂರಿಗೆ ಹೋಗಿದ್ದಾಗ ಬೇರೆ ಮಂತ್ರಿ ಮಹೋದಯರೆಲ್ಲ ಸಿಕ್ಕಿದ್ರು ನಿಮ್ಗೆ? ಇವ್ರು ಕರುಣಾಕರ್ ರೆಡ್ಡಿ ಅವರೆಲ್ಲ ಸಿಕ್ಕಿ ತುಂಬಾ ಖುಷಿಯಿಂದ ಮಾತಾಡ್ರು, ಕಾಂಗ್ರಾಟ್ಸ್ ಅಂತ ಹೇಳ್ರು. ನಿಮ್ ಸಾಧನೆ ಬಗ್ಗೆ ಎಲ್ಲ ಓದಿದ್ರು ಅವರು. ಆದ್ರೆ ನಾನೊಂದು 4 ನಾನು ಇದು ಮಾಡಿ ಶಿಫಾರಸ್ ಮಾಡಿದೆ. ಆದ್ರೆ ನಿಂದೆ ಆಯ್ಕೆ ಆಗಿದೆ, ನೀ ಸಾಧನೆ ಮಾಡಕ್ಕೆ ದೇವ್ರು ನಿನ್ ಕೈ ಬಿಡ್ಲಿಲ್ಲ. ತುಂಬಾ ಖುಷಿ ಆಗಿದೆ. ಹೀಗೆ ಕರುಣಾಕರ್ ರೆಡ್ಡಿ, ಜನಾರ್ದನ್ ರೆಡ್ಡಿ ತಮ್ಮ, ಕಂದಾಯ ಸಚಿವ ಆಗಿದ್ರು ಅವರು. ಓಕೆ, ನಿಮ್ ಜೊತೆ ಆಗ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡ್ಕೊಂಡವ್ರು ಯಾರು ನೆನಪಿದೆಯಾ ಅಕ್ಕಪಕ್ಕ ಕೂತು? ತುಂಬಾ ಜನ, ನಮ್ಮ ಶಾಂತಾರಾಮ್ ಶೆಟ್ಟಿ ಇದ್ದಾರೆ, ಮತ್ತೆ ಕಾಶಿನಾಥ್, ತುಂಬಾ ಜನ ಇದ್ರು. ಫಿಲ್ಮ್ ಆಕ್ಟರ್ ರವಿಚಂದ್ರನ್, ರಮೇಶ್ ಭಟ್, ಮಂಜುಳಾ ಗುರುರಾಜ್. ಆವಾಗ ನೀವು ಯಡಿಯೂರಪ್ಪನವ್ರ ಹತ್ರ ಏನಾದ್ರು ಕೇಳ್ಬೋದಿತ್ತ ಅಂತ, ನಂಗೊಂದು ಕೆಲಸ ಕೊಡಿ ಅಂತ? ಆತರ ಟ್ಯಾಲೆಂಟ್ ನಮ್ಮ ಹತ್ರ ಇಲ್ಲ ಸರ್. ಮುಖ್ಯವಾಗಿ ನಮ್ಮ ಶರತ್ ಶೆಟ್ಟಿ ಅವರು ತುಂಬಾ ಹೆಲ್ಪ್ ಮಾಡಿದ್ರು. ಶರತ್ ಶೆಟ್ಟಿ ಹೋಗಿ ನಂಗೆ ಯಾವ ಅವಾರ್ಡ್ ಸಿಗ್ತಂತ
ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಕ್ಟೋಬರ್ 24 ಅವ್ರು ನನ್ನ ಬಯೋಡಾಟಾ ತಗೊಂಡೋಗಿದ್ರು ಅವ್ರು. ಓಕೆ ಓಕೆ. ಅದು ನಾ ಇಂಟ್ಲೆ ಎಲ್ಲ ನನಗೆ ಸಿಗತ್ತಂತ, ಆದರೆ ಏನು ಸಾಧನೆ ಮಾಡೋದಕ್ಕಂತ ಫಲ ಸಿಕ್ಕಿದೆ, ತುಂಬ ಸಂತೋಷ ಆಗ್ತಿದೆ. ವೆರಿ ಗುಡ್ ವೆರಿ ಗುಡ್. ಈಗ ನಿಮ್ಮ ಇಷ್ಟೊಂದೆಲ್ಲ ಸಾಧನೆಗಳ ಹಿಂದೆ ಖಂಡಿತ ಸಾಕಷ್ಟು ಮಂದಿ ಎಲ್ಲ ಇದ್ದಾರೆ. ಇದೊಂದು ಅವಕಾಶ ಅವ್ರನ್ನೆಲ್ಲ ನೆನ್ಪು ಮಾಡ್ಕೊಳ್ಳೋದಕ್ಕೆ. ಹೌದು ಸರ್. ಅದಕ್ಕಿಂತ ಮುಂಚೆ ನಾನು ನಿಮ್ಮ ಹೆಂಡತಿ ಅವ್ರ ಬಗ್ಗೆ ನಮ್ಗೊಂದು ಸ್ವಲ್ಪ ಹೇಳಿ. ಯಾಕೆಂತಂದರೆ ಅವ್ರ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಹೇಳದಿದ್ರೆ ಈ ಕಾರ್ಯಕ್ರಮ ಇನ್ಕಂಪ್ಲೀಟ್, ಅಪೂರ್ಣ. ಏನಂತೀರಿ ನೀವು ಅವ್ರ ಬಗ್ಗೆ? ಭಾಳಷ್ಟು ಸಂತೋಷ ಆಗ್ತದೆ ಸರ್. ಮತ್ತೆ ಯಾವ ಹೆಂಡತಿ ಆದರೂ ಸಮುದ್ರಕ್ಕೆ ಹೋಗಬೇಡಿ, ಭಯ ಆಗುತ್ತೆ, ನಿಮ್ಗೆ ಬಿಟ್ಟರೆ ಮತ್ತೆ ಯಾರು ಇಲ್ಲ, ಆ ಥರ ಎಲ್ಲ ಹೇಳ್ತಾರೆ. ಆದರೆ ನಮ್ಮ ಮಿಸಸ್ ಆ ಥರ ಹೇಳಿಲ್ಲ. ನನ್ನ ಸಪೋರ್ಟ್ ಇದೆ, ಆದರೆ ಎಲ್ಲಿ ಕರ್ಕೊಂಡು ಹೋದ್ರೆ ಅವಳನ್ನೇ ಕರ್ಕೊಂಡು ಹೋಗೋದು. ಅಂದರೆ ನಮ್ಗೆ ಇಂಗ್ಲೀಷ್ ನಾಲೆಜ್ ಅಷ್ಟೊಂದಿಲ್ಲ, ಆದರೆ ಅವಳು ಬ್ರಿಲಿಯಂಟ್ ಇದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಅವಳು ಎಷ್ಟು ನೆನೆಸ್ಕೊಂಡ್ರೂ ಸಾಕಾಗೋದಿಲ್ಲ. ತುಂಬ ಖುಷಿ ಸರ್. ಏನು ಮಾಡ್ತಾರೆ ಅವರು? ಅವ್ರು ಮನೇಲಿದ್ದಾರೆ. ಓಕೆ ಸರ್. ಇಂಟ್ರೆಸ್ಟಿಂಗ್. ನಿಮ್ಮ ಸ್ನೇಹಿತರ ಬಳಗದ ಬಗ್ಗೆ? ತುಂಬ ಖುಷಿ ಆಗ್ತದೆ. ಸ್ನೇಹಿತರೆಲ್ಲ ಸಪೋರ್ಟ್ ತುಂಬ ಕೊಟ್ಟಿದ್ರು. ಆದರೆ ಉಡುಪಿ ಜನತೆಗೆ ನಾನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ. ಮಲ್ಪೆ ಜನತೆ ಎಲ್ಲರೂ, ಪ್ರತಿಯೊಬ್ಬರು, ನಮ್ಮ ಊರಿನವರು ಪ್ರತಿಯೊಬ್ಬರು ಸಹಕಾರ ಪ್ರೋತ್ಸಾಹ ನೀಡೋದ್ರಿಂದ ಇಂಥ ಒಂದು ಮಟ್ಟಕ್ಕೆ ನಂಗೆ ತಲುಪೋಕ್ಕೆ ಸಾಧ್ಯವಾಯಿತು. ಅಲ್ಲ, ಈಗ ಇಷ್ಟೊಂದೆಲ್ಲ ಸಾಧನೆ ಈ ಒಂದು ಸಣ್ಣ ವಯಸ್ಸಲ್ಲೇ, ಇನ್ನೂ ನಿಮ್ಗೇನು ಜಾಸ್ತಿ ವಯಸ್ಸಾಗಲಿಲ್ಲ ನಮ್ಗೆ ಗೊತ್ತಿದೆ. ಮುಂದೇನು ಸಾಧನೆ? ಮುಂದೆ ಪ್ರಾಯೋಜಕರಿದ್ರೆ ನಾವೇನು ಸಾಧನೆ ಮಾಡ್ಬೋದು, ಆದರೆ ಪ್ರಾಯೋಜಕರು ಬೇಕು ಸರ್. ನಮ್ಮ ಹತ್ರ ತುಂಬ ಟಫ್ ಆಗುತ್ತೆ. ಇಷ್ಟು ಒಂದ್ಸಲ ನಾ ರೆಕಾರ್ಡ್ ಮಾಡಿ ತುಂಬ ದುಡ್ಡೊಂದು ಕಲೆಕ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗಿದೆ. ಪ್ರಾಯೋಜಕರಿದ್ರೆ ಮತ್ತು ಇದಕ್ಕಿಂತ ನಾನೇ ಬ್ರೇಕ್ ಮಾಡ್ತೇನೆ ಈ ಸಾಧನೆ. ನಿಮ್ಮ ರೆಕಾರ್ಡ್ ನಾನೇ ಬ್ರೇಕ್ ಮಾಡ್ತೇನೆ, ಕಾನ್ಫಿಡೆನ್ಸ್ ಇದೆ. ವೆರಿ ಇಂಟ್ರೆಸ್ಟಿಂಗ್. ವೀಕ್ಷಕರು ಇದನ್ನು ಗಮನಿಸಬೇಕು. ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನೀಸ್ಗಳು ಯಾರಾದರೂ ಇದ್ದರೆ, ಅಥವಾ ಕ್ರೀಡೆಗೆ ಸಂಬಂಧಪಟ್ಟಂಥ ದೊಡ್ಡ ದೊಡ್ಡ ಕಂಪನೀಸ್ಗಳು ಇದ್ದರೆ, ಗೋಪಾಲ್ ಖಾರ್ವಿ ಅವರಿಗೆ ಪ್ರಾಯೋಜಕರು ಅಂದರೆ ಸ್ಪಾನ್ಸರರ್ಸ್ ಇದ್ದರೆ ತನ್ನ ರೆಕಾರ್ಡನ್ನು ತಾನೇ ಬ್ರೇಕ್ ಮಾಡ್ತೇನೆ ಅನ್ನೋಂಥ ಮಾತನ್ನು ಈ ಕಾರ್ಯಕ್ರಮದ ಮೂಲಕ ಅವ್ರು ಹೇಳ್ತಾ ಇದ್ದಾರೆ. ಸೊ ನಾವು ಮುಂದಿನ ಸ್ಲೈಡ್ ಏನು ಹೇಳುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ವೀಕ್ಷಕರು ಒಂದು ಸಣ್ಣ ಬ್ರೇಕನ್ನು ತಗೋಬೇಕು. ಆದರೆ ಬ್ರೇಕ್ ಆಗಿ ಬಂದ ನಂತರ ಅವರು ಆವತ್ತು ಏನು ಗಿನ್ನಿಸ್ ಮಾಡಿದ್ರಲ್ಲ, ಆ ವಿಜುವಲ್ಸನ್ನು ನಾವು ನಿಮ್ಮ ಮುಂದೆ ತೋರಿಸ್ತೇವೆ. ಒಂದು ಸಣ್ಣ ಬ್ರೇಕ್. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನೋಡ್ತಾ ಇದ್ದೀರಿ ಹೆಮ್ಮೆಯ ಕನ್ನಡಿಗ. ಇದು ವಿಶೇಷ ಕಾರ್ಯಕ್ರಮ. ಇವತ್ತಿಗೆ ಡಿಸೆಂಬರ್ 1ನೇ ತಾರೀಕಿಗೆ ಗೋಪಾಲ್ ಖಾರ್ವಿ ಅವರು ಗಿನ್ನಿಸ್ ದಾಖಲೆಗೆ, ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸಿಗೆ ಸೇರಿ ಇವತ್ತಿಗೆ 2 ವರ್ಷ ಆಯಿತು. ಈ 2 ವರ್ಷದ ನೆನಪನ್ನು ನಾವು ಮತ್ತೆ ಮೆಲುಕು ಹಾಕ್ತಾ ಗೋಪಾಲ್ ಖಾರ್ವಿ ಅವರ ಇತರ ಸಾಧನೆಗಳ ಬಗ್ಗೆ ತಿಳಿಸ್ತಾ, ನಾವು ತಿಳಿತಾ ನಿಮ್ಗೆಲ್ರಿಗೂ ತಿಳಿಸ್ತಾ, ಬಿಕಾಸ್ ಸಾಕಷ್ಟು ಮಂದಿ ಗೊತ್ತಿಲ್ಲ ಅವರೊಂದು ಗಿನ್ನಿಸ್ ಮಾಡಿದ್ದಾರೆ ಅನ್ನೋದನ್ನು ಬಿಟ್ಟರೆ ಅವ್ರ ಹಿಂದಿನ ಬೇರೆ ಅವರಿಗೆ ಸಿಕ್ಕಂಥ ಪ್ರಶಸ್ತಿ ಪುರಸ್ಕಾರಗಳು, ಅವ್ರು ಮಾಡಿರುವಂಥ ಸಾಧನೆ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ವಿಶೇಷ ಸಂಚಿಕೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ ಗಣ್ಯ ವ್ಯಕ್ತಿಗಳನ್ನೆಲ್ಲ, ಸಾಕಷ್ಟು ಮಂದಿಗಳನ್ನೆಲ್ಲ ಭೇಟಿಯಾದ್ರಿ. ಧರ್ಮಸ್ಥಳಕ್ಕೂ ನಿಮ್ಮನ್ನು ಕರೆಸಿದ್ರು ಹೆಗಡೆ ಅವರು. ಏನಂದ್ರು? ಭಾಳ ತುಂಬ ಸಂತೋಷ. ಯಾಕಂದರೆ ನಾನು ಡಿಸೆಂಬರ್ 1ರಲ್ಲಿ ಮಾಡಿದೆ ವರ್ಲ್ಡ್ ರೆಕಾರ್ಡ್. 2ನೇ ತಾರೀಕಿಗೆ ಲಕ್ಷದೀಪೋತ್ಸವಕ್ಕೆ ನನ್ನ ಸ್ನೇಹಿತರೊಬ್ಬರಿಗೆ ಕಾಲ್ ಮಾಡಿ ನನ್ನ ಕರೆಸಿ ಸನ್ಮಾನ ಮಾಡಿದ್ರು. ತುಂಬ ಸಂತೋಷ ಅನಿಸಿದೆ. ಅವರ ಈಗ ವರ್ಲ್ಡ್ ರೆಕಾರ್ಡಿಗೆ ಸ್ಫೂರ್ತಿ ಅವ್ರಂತ ಹೇಳ್ಬೋದು. ಯಾಕೆ ಸರ್, 2002ರಲ್ಲಿ ನಾನು ವರ್ಲ್ಡ್ ರೆಕಾರ್ಡ್ ಮಾಡುವಾಗ, ವರ್ಲ್ಡ್ ರೆಕಾರ್ಡ್ ಆದ ತಕ್ಷಣ ಸರ್ಟಿಫಿಕೇಟ್ ತಗೊಂಡು ಬಂದು ದೇವರ ಮುಂದೆ ಇಡು, ನನ್ನ ಹತ್ರ ಆಶೀರ್ವಾದ ತಗೊಂಡು ಹೋಗಂತ ಹೇಳಿದ್ರು. ಆವಾಗ ರಿಜೆಕ್ಟ್ ಆಯಿತು. ತುಂಬ ದುಃಖ ಆಯ್ತು ನನಗೆ. ಆವಾಗಲೂ ನಂಗೆ ತುಂಬ ಹೆಲ್ಪ್ ಮಾಡಿದ್ರು ಸರ್. ತುಂಬ ಅಂತ ಅಷ್ಟು ಆ ಮನಸ್ಸಲ್ಲಿ ಈ ರೆಕಾರ್ಡ್ ಮಾಡಬೇಕಂತ ಒಂದು ಹುಮ್ಮಸ್ಸೇ ನಮಗೆ ವೀರೇಂದ್ರ ಹೆಗಡೆ ಕಾವಂದವರು. ತುಂಬ ಇದಾಗ್ತಿದೆ. ಆದರೂ ನಾನು ಈ ಸಾಧನೆ ಮಾಡಿದ ತಕ್ಷಣ, ಅವ್ರು ಕಾಲ್ ಮಾಡಿದ ತಕ್ಷಣ ಅವ್ರ ಕೈಯಿಂದಲೇ ನಂಗೆ ಸನ್ಮಾನ ಆಗಿದೆ. ತುಂಬ ಸಂತೋಷ. ಆ ಓಲ್ಡ್ ಸರ್ಟಿಫಿಕೇಟ್ ಫಸ್ಟ್ ತೋರಿಸಿದ್ದೆ ವೀರೇಂದ್ರ ಹೆಗಡೆ. ವೆರಿ ವೆರಿ ನೈಸ್. ಸೊ ಬನ್ನಿ, ಮುಂದಿನ ಸ್ಲೈಡ್ ಏನು ಹೇಳುತ್ತೆ ಅಂತ ನೋಡೋಣ ವೀಕ್ಷಕರೇ. ಕರ್ನಾಟಕ ಸರ್ಕಾರದ 9ನೇ ತರಗತಿಯ ಕೊಂಕಣಿ ಪಠ್ಯ ಪುಸ್ತಕದಲ್ಲಿ ಜೀವನ ಚರಿತ್ರ ಗೋಪಾಲ್ ಖಾರ್ವಿ ಅನ್ನೋ ಪಾಠ ಕೂಡ ಇದೆ. ಇದನ್ನ ಗಮನಿಸಬೇಕು. ಕರ್ನಾಟಕ ಸರ್ಕಾರದ ಪಠ್ಯ ಪುಸ್ತಕ ಇದು. 9ನೇ ತರಗತಿಯ ಕೊಂಕಣಿ ಪಠ್ಯ ಪುಸ್ತಕದಲ್ಲಿ ಜೀವನ ಚರಿತ್ರ ಗೋಪಾಲ್ ಖಾರ್ವಿ ಅನ್ನೋ ಪಾಠ ಇದೆ. ಇಂಟ್ರೆಸ್ಟಿಂಗ್. ಖಾರ್ವಿ ಅವರೇ, ಹೇಳಿ 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 ನಿಮ್ಮ ಪಾಠ ನೀವು ಓದಿದ್ದೀರಾ? 9ನೇ ಕ್ಲಾಸ್ ಪುಸ್ತಕ ಕೊಂಕಣಿಯಲ್ಲಿ ಬರ್ದಿದ್ದಾರಾ? ಓಕೆ, ಏನಂತ ಬರ್ದಿದ್ದಾರೆ? ಕನ್ನಡದಲ್ಲಿ ಹೇಳಿ, ತೊಂದರೆ ಇಲ್ಲ. ಅಡ್ಡಿಲ್ಲ ಸರ್. ನಾನು ಎಲ್ಲೆಲ್ಲ ಹುಟ್ಟಿದ್ದು, ಏನ್ ಸಾಧನೆ ಮಾಡಿದ್ದು ಪ್ರತಿಯೊಂದು ಆ ಬುಕ್ಕಲ್ಲಿದೆ. ತುಂಬಾ ಸಂತೋಷ. ನನ್ನ ಸ್ನೇಹಿತರೊಬ್ರು ಹೇಳ್ತಿದ್ರು, ನಿನ್ನ ಗಂಗೊಳಿಂದ ಮಲ್ಪೆ ಬರುವಾಗ ಅವ್ರು ಹೇಳ್ತಿದ್ರು, ನಿಮ್ಮ ಪಠ್ಯ ಪುಸ್ತಕದಲ್ಲೇ ಆಡಾಗತ್ತೆ. ಸುಮ್ಮನೆ ಇರು ಮಾರ, ಎಂತ ಹೇಳ್ತಿದ್ದೆ. ನಂಗೆ ನಗು ಬರ್ತಿದ್ದು. ಅದೆಲ್ಲ ಬರೋದು ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ಅಂತ ದೊಡ್ಡ ವ್ಯಕ್ತಿಗಳು. ನಮ್ದೆಲ್ಲ ಬರೋದಿಲ್ಲ, ಹಾಗೆಲ್ಲ ತಮಾಷೆ ಮಾಡಿ. ಆದ್ರೂ ನಂಗೆ ಆ ಈಗಳು ಅನಿಸ್ತಾ ಇದೆ ಸರ್. ನಮ್ಮ ಸಾಧಾರಣ ಮನುಷ್ಯದೊಂದು ಸರ್ಕಾರದ ಪಠ್ಯ ಪುಸ್ತಕದಲ್ಲಿ ಆಡೋದು ತುಂಬ ಸಂತೋಷ ಅಲ್ವಾ? ತುಂಬ ಖುಷಿ ಆಗ್ತದೆ. ವೆರಿ ನೈಸ್. ಓಕೆ,
ಏನು ಜವಾಗಲ್ ಶ್ರೀನಾಥ್ ಬಗ್ಗೆ ಹೇಳ್ತಾ ಇದ್ರಿ ನೀವು? ಜವಾಗಲ್ ನಂತರ ನಂಗೆ ರೋಟರಿ ಕ್ಲಬ್ಬಿನವರು ಸನ್ಮಾನ ಮಾಡಿ ಸರ್ ಮೈಸೂರಲ್ಲಿ. ಆವಾಗ ವೇದಿಕೆಯಲ್ಲಿ ಇದ್ರು. ಆವಾಗ ನಂಗೆ ಸನ್ಮಾನ ಆದ ತಕ್ಷಣ ಅವ್ರು ಮಾತಾಡ್ರು. ನಾನು ನೋಡಿದೆ ಪೇಪರಲ್ಲ ವಾಟ್ಸಪ್ಪಲ್ಲೆಲ್ಲ, ತುಂಬ ಸಂತೋಷ, ಕಂಗ್ರಾಟ್ಸ್ ಅಂತ ಹೇಳ್ರು. ಅವ್ರು ನೋಡೋ ಬಗ್ಗೆ ನಂಗೆ ಆ ವೇದಿಕೆಯಲ್ಲಿ ಸಿಕ್ಕಿದ್ರೆ ತುಂಬ ಸಂತೋಷ ಆಗ್ತದೆ. ವೆರಿ ಗುಡ್, ವೆರಿ ನೈಸ್. ಓಕೆ, ಕಾರ್ವಿ ಅವರೇ, ಈಗ ನಿಮ್ದು ಈ ವಿಜುವಲ್ಸನ್ನು ವೀಕ್ಷಕರೇ ನೀವು ಆವಾಗಿಂದ ಗಮನಿಸ್ತಾ ಇದ್ದೀರಿ. ಇದು ಗಿನ್ನೆಸ್ ದಾಖಲೆ ಮಾಡಿರುವಂಥ ವಿಜುವಲ್ಸ್ ಇದು ಮಾಡುವಾಗ ಕಾರ್ವಿ ಅವರೇ, ಇದು ಮಾಡುವಾಗ ನೀವು ಆ ಕ್ಷಣಕ್ಕೆ, ಆ ಮೂಮೆಂಟಿಗೆ ಕೈ ಕಾಲಿಗೆಲ್ಲ ಕೋಳ ಕಟ್ಟಿದ್ರೆ, ನಿಮ್ಮದು ಕೋಳ ಕಟ್ಟಿ ನೀವು ಹಾರಿದ್ರಿ, ಆ ಕ್ಷಣಕ್ಕೆ ನಿಮ್ಮ ಮನಸ್ಸಲ್ಲಿ ಬಂದಂಥ ಆಗ್ತಾ ಇದ್ದಂಥ ವಿಚಾರಗಳೇನೇನು? ವಿಚಾರಗಳಂತ ಹೇಳಿದ್ರೆ ನಂಗೆ ಸ್ವಿಮ್ಮಿಂಗ್ ಮಾಡೋದು ಭಯ ಇಲ್ಲ ಸರ್. ಇಲ್ಲಿ ಮೇಲ್ಗಡೆ ಏನು ತಯಾರಿ ಆಗಿದೆಯೋ, ಸ್ಟೇಜ್ ಫಂಕ್ಷನ್ ಆಗಿದೆಯೋ, ಅಥವಾ ಯಾರು ಗಣ್ಯ ವ್ಯಕ್ತಿಗಳು ಬಂದ್ರೆ ಅವ್ರು ನೋಡ್ಕೊಳ್ಳೋದು ಯಾರೋ, ಆ ಟೆನ್ಷನ್. ನೀರಿಗಿಳಿದ ತಕ್ಷಣ ನನ್ನ ಕಾನ್ಫಿಡೆನ್ಸೇ ಬೇರೆ. ಸ್ವಿಮ್ಮಿಂಗ್ ಮಾಡಿ ಬರ್ತಾನೆ, ತುಂಬ ಕಾನ್ಫಿಡೆನ್ಸ್ ಇದೆ ನನಗೆ. ಏನಾಗತ್ತೆ ಅಂತ ನನ್ನ ಜೀವದ ಬಗ್ಗೆ ಆಸೆ ಇಲ್ಲ. ಏನಾದರೂ ಅಷ್ಟು ಇದು ಮಾಡುವಾಗ ನಂಗೆ ದಡಕ್ಕೆ ಬರೋರು ನಾನು ಗಿರೀಸ್ ಆಗ್ತಂತ ಎನಿಸ್ಲಿಲ್ಲ. ಅಂದರೆ 2012ರಲ್ಲಿ ಮಾಡುವಾಗ ಆ ಭಯ ಇದೆ. ರಿಸಲ್ಟ್ ಆಯಿತು, ಮತ್ತೇನಾಗುತ್ತೆ, ಇಷ್ಟು ಖರ್ಚೆಲ್ಲ ಮಾಡಿ ಮತ್ತೆ ರಿಸಲ್ಟ್ ಆದರೆ ತುಂಬ ಒಂಥರ ಶಾಕ್ ಆಗುತ್ತಲ್ಲ ಅಂತ ತುಂಬ ಭಯ. ಆದರೆ ಆ ದಡಕ್ಕೆ ಬಂದ ತಕ್ಷಣ ನಂಗೆ ಸ್ಟೇಜಲ್ಲಿ ಅವಾರ್ಡ್ ಕೊಟ್ಟ ತಕ್ಷಣ ನನಗೆ ಕಾನ್ಫಿಡೆನ್ಸ್ ಬಂತು, ನನ್ನ ಸಕ್ಸಸ್ ಆಯ್ತಂತ. ಎನ್ವರ್ಸ್ ಮಾಡೋಲ್ಲೂ ನಂಗೆ ಧೈರ್ಯ ಇರಲಿಲ್ಲ ಅಷ್ಟೊಂದು. ಆವಾಗ ಅವಾರ್ಡ್ ಕೊಡುವಾಗ ಕಣ್ಣೀರು ಕೂಡ ಬಂತು. ಎಲ್ಲ ಹಿಂದಿದಲ್ಲಿ ಅಂತ ಎನ್ಸ್ಕೊಂಡು ತುಂಬ ದುಃಖ ಆಯಿತು. ಖಂಡಿತ. ಎಸ್, ಮುಂದಿನ ಸ್ಲೈಡ್ ಏನು ಹೇಳುತ್ತೆ ಬನ್ನಿ ನೋಡೋಣ ವೀಕ್ಷಕರೇ. ಎಸ್, 2012 ಮಾರ್ಚ್ 12ನೇ ತಾರೀಕಿಗೆ ಯುವ ಕ್ರೀಡಾರತ್ನ ಪ್ರಶಸ್ತಿ ಸಿಗುತ್ತೆ. ಮುಂಬೈ ಸಮಸ್ತ ತುಳು ಕನ್ನಡಿಗರ ಸಂಘದಿಂದ ನಮ್ಮ ನೆಚ್ಚಿನ ಕನ್ನಡಿಗ ಪ್ರಶಸ್ತಿ ಸಿಗುತ್ತೆ ಅವರಿಗೆ. ಅದನ್ನು ಕೂಡ ಗಮನಿಸಬೇಕು. 2013 ಡಿಸೆಂಬರ್ 1ನೇ ತಾರೀಕು 3.7 ಕಿಲೋಮೀಟರ್ ದೂರವನ್ನು 2 ಗಂಟೆ 43 ನಿಮಿಷಗಳಲ್ಲಿ ಈಜಿ ಮತ್ತೆ ಗಿನ್ನೆಸ್ ದಾಖಲೆಯನ್ನ ಮಾಡ್ತಾರೆ ಗೋಪಾಲ್ ಖಾರ್ವಿ ಅವರು. ಯುವ ಕ್ರೀಡಾರತ್ನ ಮತ್ತು ನಮ್ಮ ನೆಚ್ಚಿನ ಕನ್ನಡಿಗ ಪ್ರಶಸ್ತಿ ಸಿಗುತ್ತೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಹೆಮ್ಮೆಯ ಕನ್ನಡಿಗ ಅಂತ ಹೆಸರಿಡೋದಕ್ಕೂ ಕೂಡ ಆ ನಮ್ಮ ನೆಚ್ಚಿನ ಕನ್ನಡಿಗ ಪ್ರಶಸ್ತಿಯೇ, ನಮ್ಮ ನೆಚ್ಚಿನ ಕನ್ನಡಿಗ ಅಂತ ಏನು ಹೆಸರಿದೆಯಲ್ಲ ಅದನ್ನ ನಾವು ಇಟ್ಕೊಂಡು ಹೆಮ್ಮೆಯ ಕನ್ನಡಿಗ ಅಂತ ಹೆಸರಿಟ್ಟು. ಬ್ಯಾಕ್ ಆನ್ ಸ್ಕ್ರೀನ್ ಪ್ಲೀಸ್. ಎಸ್, ಮತ್ತೆ ಖಾರ್ವಿ ಅವರೇ, ಈಗ ಈಜಬೇಕಾದ್ರೆ ಇದು ಗಿನ್ನೆಸ್ ಮಾಡಬೇಕಾದ್ರೆ ನಂಗೆ ಹೇಳಿ, ಮಧ್ಯ ಎಲ್ಲ ಅಂದರೆ ಕ್ಯಾಚ್ ಆಗಿದ್ದು, ಸಾಕಾಗಿದ್ದು, ಅಯ್ಯೋ ಬೇಕಿತ್ತಾ, ಬೇಡ ಇತ್ತು ಅಂತೆಲ್ಲ ಸಹಜವಾಗಿ ಬರುವಂಥ ಈ ಎಲ್ಲ ವಿಚಾರಗಳು ಏನಾದರೂ ಅನಿಸುತ್ತಾ? ಏನು ಮನಸ್ಸಲ್ಲಿ ಆ ಒಂದು ಭಯನೇ ಇಲ್ಲ ಸರ್ ನನಗೆ. ಈಜು ಕನ್ಫರ್ಮ್. ಆದರೆ ಈ ಸಲ ಪ್ರಾಕ್ಟೀಸ್ ಇಲ್ಲರುವಾಗ ಈ ನಮ್ಮ ಲಾಕ್ ಹಾಕಿದೆಲ್ಲ ಕೈ, ಆವಾಗೆಲ್ಲ ನಂಗೆ ಮಲ್ಸಸ್ ಹಿಡಿದಿದೆ. ಪ್ರಾಕ್ಟೀಸ್ ಇಲ್ಲದು ತುಂಬ ಒಂದು 5-6 ದಿನ ಮಾತ್ರ ಪ್ರಾಕ್ಟೀಸ್ ನನಗೆ. ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ? ಒಂದು 2 ಗಂಟೆ 3 ಗಂಟೆ ಸ್ವಿಮ್ಮಿಂಗ್ ಮಾಡ್ತಾ ಇರ್ತಾರೆ. ಒಬ್ಬರು ನಿಮ್ಮೊಟ್ಟಿಗೆ ಯಾರಿಲ್ಲ? ಒಬ್ಬರೇ ನಾವು ಹೊಳೆಯಲ್ಲೇ ನಾನು ಏನು ರೆಕಾರ್ಡ್ ಮಾಡಿದ್ರೆ ಹೊಳೆಯಲ್ಲೇ ಪ್ರಾಕ್ಟೀಸ್. ಆ ನಂತರ ಸಮುದ್ರಕ್ಕೆ ಹೋಗಿ ಪ್ರಾಕ್ಟೀಸ್ ಮಾಡೋದಿಲ್ಲ. ಆ ರೆಕಾರ್ಡ್ ಮಾಡೋ ದಿನ ಮಾತ್ರ ಸಮುದ್ರಕ್ಕೆ ಹೋಗಿ ಇದು ಮಾಡೋದು, ನಾ ರೆಕಾರ್ಡ್ ಮಾಡೋದು. ಓಕೆ, ಇಂಟ್ರೆಸ್ಟಿಂಗ್. ಮುಂದಿನ ಸ್ಲೈಡ್ ತೋರಿಸಿ ಏನು ಹೇಳ್ತಿದೆ ಅಂತ ನೋಡೋಣ. 2014 ನವೆಂಬರ್ 6ನೇ ತಾರೀಕಿನಂದು ಈಗಿನ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಕ್ರೀಡಾ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. 2015 ಜನವರಿ 23ನೇ ತಾರೀಕಿಗೆ ಸಂದೇಶ ಪ್ರಶಸ್ತಿ ಕೂಡ ಅವರಿಗೆ ಬಂದಿದೆ. ಮಂಗಳೂರಿನಲ್ಲಿ ಸಂದೇಶ ಪ್ರಶಸ್ತಿ, ಕರೆಕ್ಟ್ ಅಲ್ಲ ಖಾರ್ವಿ ಅವರೇ? ಓಕೆ, ಕ್ರೀಡಾ ರತ್ನ ಪ್ರಶಸ್ತಿಯನ್ನ ಸಿದ್ದರಾಮಯ್ಯ ಅವರು ಕೊಟ್ಟರು. ಏನಂದ್ರು? ಬಹಳಷ್ಟು ತುಂಬಾ ಸಂತೋಷ. ಕರ್ನಾಟಕ ನಿಮ್ಮ ಬಗ್ಗೆ ತಿಳ್ಕೊಂಡಿದ್ರು ಅಂದ್ರೆ ನಮ್ಗೆ ಅಭಯ್ ಚಂದ್ರ ಸರ್ ಅವರು ನನಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಓಕೆ, ತುಂಬಾ ಖುಷಿ ಆಯ್ತು ಸರ್. ಅವ್ರ ಆಶೀರ್ವಾದ ಪಡ್ಕೊಂಡೆ. ಅಂತ ಅವಾರ್ಡ್ ನನ್ಗೆ ಸಿಗುತ್ತೆ ಅಂತ ನೆನ್ಸ್ಲಿಲ್ಲ, ಅದು ಸಿಕ್ಕಿತ್ತು. ಏನಿತ್ತು ಅವಾರ್ಡ್ ಅಲ್ಲಿ 1 ಲಕ್ಷ ರೂಪಾಯಿ ಮತ್ತೆ ನನಗೆ ಸರ್ಟಿಫಿಕೇಟ್ ಮತ್ತೊಂದು ಟ್ರೋಫಿ. ಯಾವ ಕಾರ್ಯಕ್ರಮದಲ್ಲಿ? ಅದು ಕರ್ನಾಟಕ ಕ್ರೀಡಾ ಏಕಲವ್ಯ ಪ್ರಶಸ್ತಿ ಮತ್ತು ಕರ್ನಾಟಕ ಕ್ರೀಡಾ ರತ್ನ. ಆ ಟೈಮಲ್ಲಿ ನವೆಂಬರ್ 6. ಓಕೆ, ಆ ಟೈಮಲ್ಲಿ ಬ್ಯಾಂಕ್ವೆಟ್ನಲ್ಲಿ ಕೊಟ್ಟಿದ್ದು ಸರ್, ವಿಧಾನಸೌಧದಲ್ಲಿ. ಓಕೆ, ಮತ್ತೆ ಬೇರೆ ಏಕಲವ್ಯ ಪ್ರಶಸ್ತಿ ಯಾರಿಗೆ ಸಿಕ್ಕಿತ್ತು ಆ ಸಂದರ್ಭದಲ್ಲಿ ನೆನಪಿದೆಯಾ? ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅಂತೂ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಆದ್ರಿ, ಸುಮಾರು ಹೊತ್ತು ಮಾತಾಡಿದ್ರೆ ಬಿಸಿ ಇರ್ತಾರಲ್ಲ ಅಭಯ್ ಚಂದ್ರ ಜೈನ್ ಅವರು ಇದ್ರು, ಅವ್ರು ಫ್ರೀ ಆಗಿ ಮಾತಾಡಿದ್ರು. ಓಕೆ, ರೈಟ್. ಸೊ ಈಗಂತೂ ಚೆನ್ನಾಗಿದ್ದೀರಿ ನೀವು, ನಮ್ಗೆ ಅದೇ ಖುಷಿ. ನೀವು ಇಷ್ಟೊಂದೆಲ್ಲ ಸಾಧನೆ ಮಾಡಿದಿರಿ, ತುಂಬ ಕಷ್ಟಪಟ್ಟಿದ್ದೀರಿ. ನೀವು ಈ ಸಾಧನೆಗೆ ನೀವು ಅರ್ಹರಿದ್ದೀರಿ. ಮತ್ತು ಆ ಎಲ್ಲ ಪ್ರಶಸ್ತಿ ಅಥವಾ ಪುರಸ್ಕಾರ ಎಲ್ಲ ಏನು ಬಂದಿದೆ ಅದಕ್ಕೂ ಮರ್ಯಾದೆ ಅದೆಲ್ಲ ನಿಮ್ಗೆ ಬಂದಿದೆ. ಅದು ಎಲ್ಲವೂ ನಿಮ್ಗೆ ಸಿಕ್ಕಿದೆ. ನೀವು ಖುಷಿಯಿಂದಿದ್ದೀರಿ, ನೀವು ಆರೋಗ್ಯವಾಗಿದ್ದೀರಿ, ಮತ್ತು ನೀವು ನಮ್ಮ ಸುತ್ತಮುತ್ತ ಇದ್ದೀರಿ ಅನ್ನೋ ನಮ್ಗೆ ಖುಷಿ ಇದೆ. ಸೊ ಇದೊಂದು ಈಗ ತಾತ್ಕಾಲಿಕವಾಗಿ ಇದ್ದಿದ್ದು ಅದೊಂದು ಪರ್ಮನೆಂಟ್ ಆಗಿಬಿಟ್ರೆ ಜೀವನ ಲೈಫ್ ಸೆಟ್ಲ್. ಓಕೆ, ಸೊ ವೀಕ್ಷಕರೇ, ಗಿನ್ನೆಸ್ ದಾಖಲೆ ಮಾಡಿರುವಂತಹ ಈ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. ಈಗ ನೀವು ಫುಲ್ ಸ್ಕ್ರೀನಲ್ಲಿ ನೋಡಿ ಅದನ್ನು, ಅದು ಹೇಗೆ ಶುರು ಆಯಿತು ಮತ್ತು ಹೇಗೆ ಎಂಡ್ ಆಯಿತು, ಏನೇನಾಯಿತು ಬನ್ನಿ ನೋಡೋಣ.
Aku portigi tamle. Di karena karena cetak. ಎಸ್, ನೋಡಿದ್ರಿ ವೀಕ್ಷಕರೇ ಹೇಗೆ ಹಾರಿದ್ರು ಅಲ್ಲಿಂದ ಸೇಂಟ್ ಮೇರಿಸಿಂದ ಮತ್ತೆ ಮಲ್ಪೆಗೆ ಬಂದು ತಲುಪಿದ್ದನ್ನು 3 ಗಂಟೆ ವಿಡಿಯೋನ ನಾವು ಬರೀ 2 ನಿಮಿಷದಲ್ಲಿ ತೋರಿಸಿದ್ವಿ ನೋಡಿ. ಸೊ ಹಾಗಾಗಿ ಇಟ್ ವಾಸ್ ಜಸ್ಟ್ ಆಲ್ ಎಡಿಟೆಡ್. ಏನೇ ಆಗಲಿ ವೀಕ್ಷಕರೇ, ಒಂದು ಹವ್ಯಾಸಿಯಾಗಿ ಸ್ವಿಮ್ಮಿಂಗ್ ಮಾಡ್ತಾ ಇರೋರು, ಈಜ್ತಾ ಇರೋರು ಇದನ್ನು ದಯವಿಟ್ಟು ಅಟೆಂಪ್ಟ್ ಮಾಡಬಾರ್ದು. ಕರೆಕ್ಟಾ ಅಂದ್ರೆ ಯಾಕೆ ಅದ್ರ ಡೇಂಜರ್ ಯಾಕೆ ಅಂತ ನೀವೇ ಹೇಳ್ಬೇಕಾದ್ರೆ? ಡೇಂಜರ್ ಅಂತ ಹೇಳ್ರಿ ಸರ್, ಆಗ ಕೈ ಕಾಲು ಕರೆಕ್ಟ್ ಇದ್ದವರಿಗೆ ಕೆಲವು ಕೆರೆಯಲ್ಲೇ ಸಮುದ್ರದಲ್ಲೇ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ, ಎಷ್ಟೋ ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಅಕಸ್ಮಾತ್ ನಾನು ಟ್ರೈ ಮಾಡ್ತಾ ಅಂತ ಹೋದ್ರೆ ಬ್ರೀತ್ ಬಿಡಕ್ಕಾಗದೆ ಏನ್ ಮಾಡೋಕ್ಕಾಗುದಿಲ್ಲ, 2 ಲಾಕ್ ಆಗ್ತಾರಲ್ಲ, ಪ್ರಾಣ ಕಳ್ಕೊಳ್ಳುವಂತ ಸಂದರ್ಭ ಇರುತ್ತೆ. ಅದಕ್ಕೆ ವೀಕ್ಷಕರಿಗೆ ಎಲ್ಲ ಪ್ರಯತ್ನ ಮಾಡಬೇಡಿ. ಅಕಸ್ಮಾತ್ ನೀವು ಪ್ರಯತ್ನ ಮಾಡೋದಾದ್ರೆ, ನನ್ನ ಸಾಧನೆ ಬ್ರೇಕ್ ಮಾಡೋದಾದ್ರೆ ನಾನು ನಿಮ್ಗೆ ಉಚಿತವಾಗಿ ತರಬೇತಿ ಕೊಡ್ತೀನಿ. ನನ್ನ ಸಾಧನೆ ನೀವು ಬ್ರೇಕ್ ಮಾಡುವಾಗ ನಾನು ಕಣ್ತುಂಬ ನೋಡ್ಬೇಕಂತ ಆಸೆ, ನನ್ನ ಒಂದು ಅನಿಸಿಕೆ ಹೇಳ್ತಾ ಇದ್ದೇನೆ. ಇದು ದೊಡ್ಡ ಮಾತು ಅಂತ ನಾವು ಹೇಳಬೇಕಾಗುತ್ತೆ. ಗೋಪಾಲ್ ಕರ್ವೆ ಅವರು ಮಾಡಿರುವಂಥ ಸಾಧನೆಯನ್ನು ಯಾರಾದರೂ ಬ್ರೇಕ್ ಮಾಡ್ತೀನಿ ಅಂತ ಮುಂದೆ ಬಂದರೆ ಅವರೇ ಮುಂದೆ ನಿಂತು ನಿಮಗೆ ಉಚಿತವಾದಂಥ ತರಬೇತಿಯನ್ನು ಕೊಡ್ತಾರಂತೆ. ಎಂಥ ದೊಡ್ಡ ಮಾತಲ್ವಾ? ತುಂಬಿದ ಕೂಡ ತುಳುಕುವುದಿಲ್ಲ ಅಂತ ಹೇಳೋದು ಇದಕ್ಕೆ. ಆಮೇಲೆ ಆಗಲೇ ನಾನು ಹೇಳಿದ್ದೆ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಹೇಳಬೇಕು ಅಂತ. ಈ ಪ್ರಶ್ನೆ ನಾನು ನೇರವಾಗಿ ಗೋಪಾಲ್ ಕರ್ವೆ ಅವರಿಗೆ ಕೇಳ್ತೇನೆ. ಈ ಪ್ರಶ್ನೆ ಕೇಳುವ ಉದ್ದೇಶ, ಇದರ ಹಿಂದಿನ ಉದ್ದೇಶ ಏನಂತಂದರೆ, ಇದು ಸ್ಫೂರ್ತಿಯಾಗಬೇಕು ಸಾಕಷ್ಟು ಮಂದಿಗಳಿಗೆ. ಅದಕ್ಕೆ ನಾನು ಈ ಪ್ರಶ್ನೆ ಕೇಳ್ತಾ ಇರೋದು. ಗೋಪಾಲ್ ಕರ್ವೆ ಅವರು ಓದಿದ್ದೆಷ್ಟು? ನಾನು 3ನೇ ಕ್ಲಾಸ್ ಸರ್. ಅದು ನನ್ನ ಹತ್ರ ಹೇಳಕ್ಕೆ ಸಂಕೋಚ, ಯಾಕಂದ್ರೆ ಕೆಲ ನನ್ನ ಫ್ರೆಂಡ್ಸ್ ಡಿಗ್ರಿ ಆಗಿದೆ, BCom ಆಗಿದೆ ಅಂತ ಹೇಳ್ತಾರೆ. ನಾನು ಪ್ರೈಮರಿ 7th ಅಂತ ಹೇಳುದು ಎಲ್ಲಾದ್ರೂ. ಅದ್ರ ಕಲ್ತಿದ್ ನಿಜವಾಗ್ಲೂ ಹೇಳಲಿಕ್ಕೆ ಸಂಕೋಚ. 3ನೇ ಕ್ಲಾಸ್ ಇಲ್ಲ, ಸಂಕೋಚ ನೀವು ಬಡತನದಿಂದ ನಾ ಹೆಚ್ಚು ಓದ್ಲಿಕ್ಕೆ ಆಗುದಿಲ್ಲ. ಇಲ್ಲ, ನೀವು ಸಂಕೋಚ ಏನು ಪಡ್ಕೊಳ್ಬೇಕಾಗಿಲ್ಲ. ನಾನು ಈ ಪ್ರಶ್ನೆ ಕೇಳಿರೋ ಉದ್ದೇಶ ಕೂಡ ಅದೇ. ಯಾಕೆಂತಂದ್ರೆ ತುಂಬಾ ಜನರಿಗೆ ಸ್ಫೂರ್ತಿ ಆಗ್ಬೇಕಿದು. ಹೆಚ್ಚು ಓದದೇ ಇದ್ದವರು ಅಥವಾ ಶಾಲೆನಲ್ಲಿ ಕಾಲೇಜ್ನಲ್ಲಿ ಫೇಲ್ ಆದವರು ಈಗ ಏನು ಆತ್ಮಹತ್ಯೆ ಮತ್ತು ಬೇರೆ ದಾರಿಗಳನ್ನೆಲ್ಲ ಹಿಡಿತಾರಲ್ಲ, ಅದು ಮಾತ್ರ ಕೊನೆಯಲ್ಲ. ನೀವು ಮನ್ಸು ಮಾಡಿದರೆ ಜೀವನದಲ್ಲಿ ಎಷ್ಟು ಉದ್ದಕ್ಕೂ ಎಲ್ಲಿ ಬೇಕಿದ್ರೂ ಬರ್ಬೋದು, ಏನೇನು ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಇಂಥವರೇ ಸಾಕ್ಷಿಗಳಿದ್ದಾರೆ. ಈಗ ಇಲ್ಲಿ ಗೋಪಾಲ್ ಕರ್ವೆ ಅವರಿದ್ದಾರೆ, ಅಲ್ಲಿ ಸಾಲ್ಮರ ತಿಮ್ಮಕ್ಕ ಅವರಿದ್ದಾರೆ. ಹಾಗೆ ನೀವು ಪಟ್ಟಿ ಹಾಕ್ತಾ ಹೋದರೆ ಓದದೇ ಇದ್ದವರು ಎಷ್ಟೆಷ್ಟು ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತಂದರೆ ನಿಮಗೆ ಗೂಗಲ್ ಹೇಳುತ್ತೆ, ಇಂಟರ್ನೆಟ್ ಹೇಳುತ್ತೆ, TV ಹೇಳ್ತವೆ, ದಿನನಿತ್ಯ ಮಾಧ್ಯಮ ಹೇಳ್ತದೆ. ಸೊ ಏನು ಓದದೇ ಇದ್ದವರು ಎಷ್ಟೆಷ್ಟು ದೊಡ್ಡ ದೊಡ್ಡ ಸಾಧನೆಗಳನ್ನೆಲ್ಲ ಮಾಡಿದ್ದಾರೆ ಅಂತ. ಸೊ ಈ ಪ್ರಶ್ನೆ ಕೇಳುವ ಹಿಂದಿನ ಉದ್ದೇಶ ಕೂಡ ಅದೇ ಆಗಿತ್ತು. ನಾನು ಪದೇ ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ಇವತ್ತಿನಲ್ಲಿ ಗೋಪಾಲ್ ಕರ್ವೆ ಅವರ 2 ವರ್ಷ ಆಗಿದೆ. ಅವರು ಗಿನ್ನಸ್ ದಾಖಲೆಯನ್ನು ಮಾಡಿ ಮತ್ತೆ ಮೆಲುಕು ಹಾಕುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡ್ವಿ ವೀಕ್ಷಕರೇ. ಗೋಪಾಲ್ ಕರ್ವೆ ಅವರಿಗೆ ತುಂಬ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಇಲ್ಲಿ ತನಕ ಬಂದಿದ್ದಕ್ಕೆ, ನಮ್ಮ ಜೊತೆ ಮಾತನಾಡಿದರೆ, ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ಇರುವಂಥ ವಿಚಾರವನ್ನು ಒಂದು ತಕ್ಕ ಮಟ್ಟಿಗೆ ಈ ಕಾರ್ಯಕ್ರಮದ ಮೂಲಕ ಹೇಳೋದಕ್ಕೆ ಪ್ರಯತ್ನವನ್ನು ಪಟ್ವಿ. ಮತ್ತೇನಾದರೂ ಹೇಳ್ತೀರಿ? ಮತ್ತೇನಿಲ್ಲ ಸರ್, ಅದರ ಸ್ಪಂದನ ಚಾನೆಲ್ಗೆ ವಿಶೇಷವಾಗಿ ಅಭಿನಂದನೆ ಸಲ್ತಾ ಇದ್ದೇನೆ. ಯಾಕೆಂದರೆ ತುಂಬ ನನ್ನ ಸಾಧನೆಯನ್ನು ನೀವು ತೋರಿಸ್ತಾ ಇದ್ದೀರಿ. ವಿಶೇಷವಾಗಿ ನಿಮ್ಮ ಪ್ರತಿಯೊಬ್ಬ ಸಿಬ್ಬಂದಿಯರಿಗೆ ತುಂಬ ಥ್ಯಾಂಕ್ಸ್ ಸರ್. ಈಗ ಮಾತನಾಡೋದಕ್ಕೆ ಹೆದರಿಕೆ ಎಲ್ಲ ಹೋಯ್ತು. ಈಗ ಇನ್ನೊಂದು ಗಂಟೆ ಮಾತಾಡೋದ್ರೆ ರೆಡಿ ಆಗಿದ್ರೆ ಹೌದಾ? ಆಲ್ರೈಟ್, ಥ್ಯಾಂಕ್ ಯು ಗೋಪಾಲ್ ಕರ್ವೆ ಅವರೇ. ಆಲ್ ದಿ ಬೆಸ್ಟ್. ನಮಸ್ಕಾರ. ಸೊ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಗೋಪಾಲ್ ಕರ್ವೆ ಅವರ ಸಾಧನೆ
ಎಲ್ರಿಗೂ ಸ್ಫೂರ್ತಿಯಾಗಲಿ ಅವರವರ ರಂಗದಲ್ಲಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮೂರಿನ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೀವು ನೋಡ್ತಾನೆ ಇರಿ ಸ್ಪಂದನ. ನಮಸ್ಕಾರ.